ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರ. ಕ್ಷಯ ಮುಕ್ತ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ವೈದ್ಯೋ ನಾರಾಯಣೋ ಹರಿ ಅಂತ ನಮಗೆಲ್ಲರಿಗೂ ಗೊತ್ತು. ವೈದ್ಯರನ್ನ ದೇವರ ಸಮಾನ ಅಂತ ನಾವು ಹೇಳ್ತೇವೆ. ಹಾಗಿರುವಾಗ ಇವತ್ತು ವಿಶ್ವ ಕ್ಷಯ ರೋಗ ದಿನಾಚರಣೆ. ಆದರೆ ನಮಗೆ ಕ್ಷಯ ರೋಗದ ಮೂಲ, ಅದರ ಟ್ರೀಟ್ಮೆಂಟ್, ಅದನ್ನು ಹೇಗೆ ತಡ್ಕೊಳ್ಬಹುದು ಅಥವಾ ತಡೆಯುವಂತಹ ಕ್ರಮಗಳೇನು, ಇದ್ಯಾವುದು ನಮಗೆ ಸಾಕಷ್ಟು ಗೊತ್ತಿರೋದಿಲ್ಲ. ಹಾಗಾಗಿ ಗೊತ್ತಿಲ್ಲದ ವಿಷಯವನ್ನು ನಮಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಅದ್ಭುತವಾದಂತಹ ವೈದ್ಯರು ಇವತ್ತು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಲತಾ ಟಿ ಹಾಗೂ ಶ್ರೀಮತಿ ಜಾನೆಟ್ ಆಳ್ವಾ, ಕಾಲೇಜ್ ಆಫ್ ನರ್ಸಿಂಗ್ ಮಣಿಪಾಲ ಮಾಹೆ, ಇವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, 365 ದಿನಗಳು, ವರ್ಷದ 365 ದಿನಗಳು ಕೂಡ ಒಂದು ವಿಶೇಷವಾಗಿರ್ತದೆ. ಕೆಲವೊಂದು ಹಬ್ಬ ಹರಿದಿನಗಳ ಆಚರಣೆ ಇರ್ತದೆ, ಕೆಲವೊಂದು ಧೀಮಂತ ವ್ಯಕ್ತಿಗಳನ್ನು ನೆನಪಿಸುವಂತಹ ದಿನಗಳಿರ್ತದೆ. ಹಾಗೆಯೇ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ದಿನಗಳು ಕೂಡ ಸಾಕಷ್ಟು ಇರ್ತದೆ. ಅದರಲ್ಲೂ ಇವತ್ತು ಕೂಡ ಮಾರ್ಚ್ 24 ಅಂದರೆ ಇವತ್ತು ಕ್ಷಯ ರೋಗ ದಿನಾಚರಣೆ ಅಂತ ನಮಗೆಲ್ರಿಗೂ ಗೊತ್ತು. ಆದರೆ ಕ್ಷಯ ರೋಗದ ಬಗ್ಗೆ ನಮಗೆ ಪರಿಚಯ ತುಂಬ ಕಡಿಮೆ. ಅದನ್ನು ತುಂಬ ಪರಿಚಯ ಇರುವಂತಹ ವ್ಯಕ್ತಿಗಳು ನೀವಿಬ್ಬರು ಕೂಡ. ಹಾಗಾಗಿ ಮೊದಲು ನಿಮ್ಮನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತೇನೆ. ಸೊ ಇವತ್ತು ನೀವು ಕ್ಷಯ ರೋಗದ ಬಗ್ಗೆ ನಮ್ಮ ವೀಕ್ಷಕರ ಜೊತೆ ನಿಮ್ಮ ಏನಿದೆ ನಾಲೆಜ್ ಏನಿದೆ ಅದನ್ನು ಹಂಚ್ಕೊಳ್ತೀರಿ ಅನ್ನೋ ಭಾವನೆಯಲ್ಲಿ ಕಾರ್ಯಕ್ರಮನ ಶುರು ಮಾಡೋಣ. ಎಸ್, ಮೊದಲಿಗೆ ಕ್ಷಯ ರೋಗ ಅಂತ ಹೇಳಿದ್ರೆ ಏನು? ಈ ಕ್ಷಯ ರೋಗ ಅಂದ್ರೆ ಟಿಬಿ, ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೇವೆ. ಇದು ಒಂದು ಸಾಂಕ್ರಾಮಿಕ ರೋಗ. ಇದು ಗಾಳಿಯಲ್ಲಿ ಹರಡುವಂತದ್ದು. ಇದು ಅನಾದಿ ಕಾಲದಿಂದ ಅಂದ್ರೆ ಸಾಧಾರಣ 4000ದಿಂದ 5000 ವರ್ಷ ಹಳೆಯದಾದಂತಹ ರೋಗ. ಅಷ್ಟು ಹಳೆಯ ರೋಗ ಆದ್ರೆ ಕೂಡ ಇದು ಪೂರ್ತಿಯಾಗಿ ನಮ್ಮ ಹತೋಟಿಗೆ ಬರಲಿಲ್ಲ. ಇದನ್ನು ಹತೋಟಿಗೆ ತರಲಿಕ್ಕೆ ಪ್ರಪಂಚದಾದ್ಯಂತ ಪ್ರಯತ್ನ ಪಡ್ತಾ ಇದ್ದಾರೆ, ಆದ್ರೂ ಇನ್ನು ಪೂರ್ತಿಯಾಗಿ ಹತೋಟಿಗೆ ಬರಲಿಲ್ಲ. ಈಗ ಮಾರ್ಚ್ 24 ಯಾಕೆ ನಾವು ಕ್ಷಯ ರೋಗವನ್ನು ನೆನಪಿಸ್ಕೊಳ್ತೇವೆ? ಯಾಕೆ ನೆನಪಿಸ್ಕೊಳ್ಬೇಕು? ಪ್ರತಿ ವರ್ಷ ನಾವು ಜಾಗತಿಕ ಕ್ಷಯ ರೋಗ ದಿನಾಚರಣೆಯನ್ನು ನಾವು ಮಾರ್ಚ್ 24ರಂದು ಆಚರಿಸ್ತೇವೆ. ಯಾಕಂತೇಳಿದರೆ ಕ್ಷಯ ಇದು ಒಂದು ಸಾಂಕ್ರಾಮಿಕ ರೋಗ. ಈ ವಿನಾಶಕಾರಿ ಸಾಂಕ್ರಾಮಿಕ ರೋಗ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಲು ಮತ್ತು ಸಾಮಾಜಿಕ ಮತ್ತು ಆರ್ಥಿಕ ಪರಿಣಾಮಗಳ ಬಗ್ಗೆ ಜಾಗತಿಕ ನಾಯಕರು ತೆಗೆದುಕೊಳ್ಳುವ ಈ ರೋಗವನ್ನು ತಡೆಗಟ್ಟುವ ಅಥವಾ ಈ ರೋಗವನ್ನು ಕೊನೆಗೊಳಿಸಲು ಅವರು ಮಾಡಿದ ಪ್ರಯತ್ನವನ್ನು ಇದು ತುಂಬ ಮುಖ್ಯವಾಗಿ ಬೇಕಾಗಿರುವಂಥದ್ದು. ಹಾಗೆ ಈ ಕೋವಿಡ್-19 ಮಹಾಮಾರಿಯ ಸಂದರ್ಭದಲ್ಲಿ ಇದು ತುಂಬ ನಿರ್ಣಾಯಕವಾಗಿದೆ. ಪ್ರತಿ ವರ್ಷ ನಾವು ಮಾರ್ಚ್ 24ರಂದು ಅಂದರೆ ಇಂದು ನಾವು ಜಾಗತಿಕ ಕ್ಷಯ ರೋಗ ದಿನಾಚರಣೆ ಅಂತೇಳಿ ನಾವು ಆಚರಿಸ್ತೇವೆ. ಮತ್ತು ಇದಕ್ಕೆ WHO ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಥೀಮನ್ನು ಕೊಟ್ಟಿರ್ತದೆ. ಈ ವರ್ಷ ಇದರ ಥೀಮ್ ದ ಕ್ಲಾಕ್ ಈಸ್ ಟಿಕ್ಕಿಂಗ್ ಅಂತೇಳಿದರೆ ಜಾಗೃತರಾಗಿರಿ, ಸಮಯ ಮೀರುತ್ತಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಮತ್ತು ಇದನ್ನು ಮಾರ್ಚ್ 24ರಂದೇ ಯಾಕೆ ಆಚರಿಸುವುದಂತೇಳಿದರೆ ಡಾಕ್ಟರ್ ರಾಬರ್ಟ್ ಕಾಕ್ ಅಂತ ವಿಜ್ಞಾನಿ ಅವರು ಕ್ರಿಸ್ತಶಕ 882ರಲ್ಲಿ ಈ ಟಿಬಿ ಅನ್ನೋ ರೋಗ ಒಂದು ಬ್ಯಾಕ್ಟೀರಿಯಿಂದ ಬರುತ್ತದೆ ಅಂತ ಹೇಳಿದ್ದಾರೆ. ಮತ್ತು ಇದಕ್ಕೆ ಕಾರಣ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲಿ ಅಂತೇಳಿ ಅವರು ಜಗತ್ತಿಗೆ ಪರಿಚಯಿಸಿದ್ದಾರೆ. ಅದು ಅವರು ಹೇಳಿದ್ದು ಮಾರ್ಚ್ 24ರಂದು 882ರಲ್ಲಿ. ಆದ ಕಾರಣ ಕ್ರಿಸ್ತಶಕ 1992ರಲ್ಲಿ ಮಾರ್ಚ್ 24ರಂದು ಇದರ ನೆನಪಿಗಾಗಿ ಅದರ ನಂತರ ನಾವು ಪ್ರತಿ ವರ್ಷ ಮಾರ್ಚ್ 24ರಂದು ನಾವು ಟಿಬಿ ಡೇ ಅಂತೇಳಿ ಅದನ್ನು ಸ್ಮರಿಸ್ತೇವೆ ಹಾಗೂ ಆಚರಿಸ್ತೇವೆ. ಮತ್ತು ಜಗತ್ತಿನಾದ್ಯಂತ ವಿವಿಧ ದೇಶಗಳು ಈ ಮಹಾಮಾರಿಯನ್ನು ಕೊನೆಗೊಳಿಸಲು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಾಗೆ ನಮ್ಮ ಭಾರತ ದೇಶದಲ್ಲಿ ಕೂಡ ನಾವು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಭಾರತ ದೇಶದಲ್ಲಿ 2025ರಲ್ಲಿ ಇದನ್ನು ನಿರ್ಮೂಲನೆಗೊಳಿಸಬೇಕಂತೇಳಿ 2018ರಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಯವರು ಘೋಷಿಸಿದ್ದಾರೆ. ಅದಕ್ಕೋಸ್ಕರ ವಿವಿಧ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಸಾಮಾನ್ಯವಾಗಿ ಈ ರೋಗ ಎಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ, ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ? ಇದು ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ ಹೇಳೋಕ್ಕಿಂತ ಮೊದಲು ನೀವು ಫಸ್ಟ್ ಕೇಳಿದ ಪ್ರಶ್ನೆ ಸರಿ ಇತ್ತು, ಎಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಂತ. ಇದು ಈಗ ಜಾನೆಟ್ ಅವ್ರು ಹೇಳಿದಾಗೆ ಪ್ರಪಂಚದಾದ್ಯಂತ ಕಂಡು ಬರುವ ರೋಗ, ಆದ್ರೆ ನಮ್ಮ ಭಾರತದಲ್ಲಿ ತುಂಬಾ ಜಾಸ್ತಿ. ಅದಕ್ಕೋಸ್ಕರವೇ ನಾವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಇರುವಂತದ್ದು.
ಎಷ್ಟು ಜಾಸ್ತಿ ಅಂದ್ರೆ 27% TB ರೋಗಿಗಳನ್ನು ಭಾರತ ನೀಡ್ತಾ ಇದೆ. ಅಂದ್ರೆ ಪ್ರತಿ 100 ಜನ TB ರೋಗಿಗಳಲ್ಲಿ ಪ್ರಪಂಚದಲ್ಲಿ 27 ಜನ ಭಾರತದಿಂದ ಇರ್ತಾರೆ. ಅಷ್ಟೊಂದು ರೋಗ ಜಾಸ್ತಿ ಇದೆ ನಮ್ಮ ದೇಶದಲ್ಲಿ. ಹಾಗೆ ನಮ್ಮ ದೇಶದಲ್ಲಿ ರೋಗ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಪ್ರಪಂಚದಾದ್ಯಂತ ಕಂಟ್ರೋಲ್ ಆಗೋದು ತುಂಬಾನೇ ಕಷ್ಟ. ಮತ್ತೆ ಇದು ಯಾರಲ್ಲಿ ಬರ್ತದೆ ಅಂದ್ರೆ ಸಾಧಾರಣವಾಗಿ ಎಲ್ಲರಲ್ಲಿಯೂ ಬರ್ಬೋದು. ಇದಕ್ಕೆ ವಯಸ್ಸಿನ ಭೇದ ಭಾವ ಇಲ್ಲ, ಅಥವಾ ಗಂಡಸು ಹೆಂಗಸು ಅನ್ನೋ ಭೇದ ಭಾವ ಯಾವುದೂ ಇಲ್ಲ. ಇದು ಮಕ್ಕಳಲ್ಲಿ ಬರ್ತದೆ, ದೊಡ್ಡವರಲ್ಲಿಯೂ ಬರ್ತದೆ. ಆದ್ರೆ ಭಾರತದಲ್ಲಿ ಸಾಧಾರಣವಾಗಿ ನಾವು ನೋಡುವಂಥದ್ದು ಸಾಧಾರಣ 15ರಿಂದ 45 ವರ್ಷ ಪ್ರಾಯದವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ತದೆ. ಬಹುಶಃ ಅದು ಯಾಕೆ ಅಂದ್ರೆ ಆ ವಯಸ್ಸಲ್ಲಿ ಹೊರಗಡೆ ಹೋಗೋದು ಜಾಸ್ತಿ, ಹೊರಗಡೆ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. ಹಾಗಾಗಿ ಅವರು ಬೇರೆ ರೋಗಿಗಳ ಜೊತೆ ಎಕ್ಸ್ಪೋಸ್ ಆಗ್ಬೋದು. ಅದಲ್ದೇನೆ ಮತ್ತೆ ಮಕ್ಕಳಲ್ಲಿ ಕೂಡ ಇದೆ. ಹೋದ ವರ್ಷ ಅಂದ್ರೆ 2019ರಲ್ಲಿ ಸಾಧಾರಣ ಒಂದು 12 ಲಕ್ಷ ಮಕ್ಕಳಲ್ಲಿ TB ಕಾಣಿಸ್ಕೊಂಡಿದೆ. ಮಕ್ಕಳಲ್ಲಿ ಕೂಡ ಬರ್ತದೆ, ಇಲ್ಲ ಅಂತಲ್ಲ. ಆದ್ರೆ ಈ ಒಂದು 15ರಿಂದ 45 ವರ್ಷದವರಲ್ಲಿ ಜಾಸ್ತಿಯಾಗಿ ಕಾಣಿಸಿಕೊಳ್ಳುವಂಥದ್ದು. ಅದ್ರ ಜೊತೆಗೆ ಈ ಆಹಾರ ಪೌಷ್ಟಿಕಾಂಶ ಯಾರಲ್ಲಿ ಕಡಿಮೆ ಇರ್ತದೆ ಅಂದ್ರೆ ಆಹಾರದ ಪೌಷ್ಟಿಕಾಂಶ ಕಡಿಮೆ ಇದ್ದಾಗ ಅವರಲ್ಲಿ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಅಂದ್ರೆ ಇಮ್ಯುನಿಟಿ ಕಡಿಮೆ ಇರ್ತದೆ. ಅಂತವರಲ್ಲಿ ಈ ರೋಗ ಬರ್ತದೆ, ಬೇಗ ಅಟ್ಯಾಕ್ ಆಗ್ತದೆ ಅಂತ ಅವರಿಗೆ. ಹೌದು, ಅವರಿಗೆ ಬೇಗ ಅದು ರೋಗದ ಲಕ್ಷಣವಾಗಿ ಬರ್ತದೆ. ಈಗ ನಮ್ಮಲ್ಲಿ ಕೆಲವೊಮ್ಮೆ ಇಮ್ಯುನಿಟಿ ಒಳ್ಳೇದಿದ್ರೆ ಅದು ನಮ್ಗೆ ಸೋಂಕಾಗಿ ಬರ್ಬೋದು, ಅಂದ್ರೆ ಇನ್ಫೆಕ್ಷನ್. ಆದ್ರೆ ಅದರಿಂದ ರೋಗ ಬರೋದಿಲ್ಲ. ರೋಗ ಬರ್ಬೇಕಾದ್ರೆ ಲೋ ಇಮ್ಯುನಿಟಿ ಇರ್ಬೇಕು. ಈ ಲೋ ಇಮ್ಯುನಿಟಿ ಇರೋದು ಒಂದು ಆಹಾರದ ಕೊರತೆಯಿಂದ. ಅದು ಬಿಟ್ರೆ HIV AIDS ಅಂತ ಪೇಷಂಟ್ ಇರ್ತಾರಲ್ಲ, ಅವರಲ್ಲಿ ರೋಗ ನಿರೋಧಕ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರ್ತದೆ, ಅವರಲ್ಲಿ ಬರ್ಬೋದು. ಮತ್ತೆ ಧೂಮಪಾನಿಗಳು, ಬೀಡಿ ಸಿಗರೇಟು ಸೇದುವವರಲ್ಲಿ, ಯಾಕೆಂದ್ರೆ ಅದು ಡೈರೆಕ್ಟ್ ಆಗಿ ಶ್ವಾಸಕೋಶಕ್ಕೆ ಹೋಗೋದ್ರಿಂದ, ಇದು ಈ TB ಕೂಡ ಶ್ವಾಸಕೋಶಕ್ಕೆ ಬರೋದ್ರಿಂದ ಅವರಲ್ಲಿ ಬರುವ ಚಾನ್ಸಸ್ ಇರ್ತದೆ. ಅದಲ್ದೇನೆ ಯಾರು ಒಂದು ಕಲುಷಿತ ವಾತಾವರಣ, ಕಲುಷಿತ ಅಂದ್ರೆ ಅಲ್ಲಿ ಜಾಸ್ತಿ ಗಾಳಿ ಬೆಳಕಿರೋದಿಲ್ಲ ಅಂತ ಕಡೆ ಇದ್ದವರಲ್ಲಿಯೂ ಈ ರೋಗದ ತೀವ್ರತೆ ಜಾಸ್ತಿ ಇರ್ತದೆ. ಸ್ಲಮ್ ಅಲ್ಲಿ ಇರ್ಬೋದು, ಅಥವಾ ಯಾವ ದೊಡ್ಡ ದೊಡ್ಡ ನಗರಗಳಲ್ಲಿ ಇರ್ಬೋದು, ಈ ಮಾಲಿನ್ಯ ಇರ್ತದಲ್ಲ, ಅಲ್ಲಿ ಕೂಡ ಬರೋ ಚಾನ್ಸಸ್ ಇದೆ. ಈಗ ದುರದೃಷ್ಟಕರ ಸಂಗತಿ ಇನ್ನೊಂದು ಅಂದ್ರೆ ಈ ಮಧುಮೇಹಿಗಳಲ್ಲಿ ಡಯಾಬಿಟಿಸ್ ಇರ್ತಾರಲ್ಲ, ಶುಗರ್ ಪೇಷಂಟ್ಸ್, ಅವರಲ್ಲಿ ಕೂಡ ಈಗ ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಅವರಲ್ಲಿ ಇಮ್ಯುನಿಟಿ ಕಡಿಮೆ ಇರ್ತದೆ. ಒಂದು ಅಂಕಿಅಂಶದ ಪ್ರಕಾರ ಭಾರತ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಡಯಾಬಿಟಿಸ್ ಪೇಷಂಟ್ ಅನ್ನು ಹೊಂದಿರೋ ದೇಶ. ಈ ಕಡೆ TB ಕೂಡ ನಮ್ಮಲ್ಲೇ ಜಾಸ್ತಿ, ಆ ಕಡೆ ಡಯಾಬಿಟಿಸ್ ಕೂಡ ನಮ್ಮಲ್ಲೇ ಜಾಸ್ತಿ. ಈ ಇದೆರಡೂ ಸೇರಿದಾಗ ರೋಗದ ತೀವ್ರತೆ ಜಾಸ್ತಿ ಆಗ್ತದೆ. ಅದ್ರ ಜೊತೆಲಿ ಈಗೀಗ ಪ್ರೆಗ್ನೆಂಟ್ ಲೇಡಿ, ಬಸರಿ ಹೆಂಗಸರಲ್ಲಿ ಕೂಡ ಕಾಣಿಸಿಕೊಳ್ತಾ ಇದೆ. ಹಾಗಾಗಿ ಇದು ತುಂಬಾ ಒಂದು ಮೇನ್ ಆಗಿ ಇಮ್ಯುನಿಟಿ, ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರುವ ಯಾರಲ್ಲಿ ಕೂಡ ಈ ರೋಗ ಕಾಣಿಸ್ಕೊಳ್ಬಹುದು. ಓಕೆ, ಈಗ ಕ್ಷಯ ರೋಗ ಅಂತ ಹೇಳುವಂಥದ್ದು ಸಾಮಾನ್ಯವಾಗಿ ಲಂಗ್ಸಿಗೆ ಅಂತ ಹೇಳಿದ್ರೆ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಅಂತ ಇದೆ. ಅಂಡ್ ಅದನ್ನು ಬಿಟ್ಟು ಬೇರೆ ಯಾವ ಅಂಗಗಳಿಗಾದ್ರೂ ಇದು ಹರಡುವಂತಹ ಚಾನ್ಸಸ್ ಇದೆಯಾ? ನಿಜವಾಗಿಯೂ ಇದೆ. ಇದು ಹೆಚ್ಚಾಗಿ ಶ್ವಾಸಕೋಶಕ್ಕೆ ಬರುವಂತ ರೋಗ. ಸಾಧಾರಣ ಒಂದು 80% ಅಷ್ಟು ಶ್ವಾಸಕೋಶಕ್ಕೆ ಬರ್ತದೆ. ಅದಲ್ದೇನೆ ನಮ್ಮ ಉಗುರು ಮತ್ತೆ ಕೂದಲನ್ನು ಬಿಟ್ಟು ಬೇರೆ ಎಲ್ಲದ ದೇಹದ ಭಾಗಕ್ಕೆ ಬರಬಹುದು. ನಾನು ತುಂಬಾ ಪೇಷಂಟ್ ನೋಡಿದ್ದೇನೆ, ಮೆದುಳಿಗೆ ಬಂದಿರುವಂತದ್ದು, ಬೆನ್ನು ಮೂಳೆಗೆ ಬರ್ತದೆ, ಮತ್ತೆ ಹೆಂಗಸರಲ್ಲಿ ಅಂಡಾಶಯಕ್ಕೆ ಬರ್ತದೆ, ಹೊಟ್ಟೆ ಕರುಳಲ್ಲಿ ಬರ್ತದೆ, ಕೈಕಾಲು ಗಂಟಲ್ಲಿ ಬರ್ಬೋದು. ಸೊ ಹಾಗಾಗಿ ಉಗುರು ಮತ್ತೆ ಇದರಲ್ಲಿ ಕೇಳಲಿಲ್ಲ ಇಷ್ಟವರೆಗೆ, ಉಗುರು ಮತ್ತೆ ಕೂದಲಲ್ಲಿ. ಅದು ಬಿಟ್ರೆ ಬೇರೆ ಎಲ್ಲ ಕಡೆ ಬರ್ತದೆ, ಆದ್ರೆ ಹೆಚ್ಚಾಗಿ ಕಾಣಿಸಿಕೊಳ್ಳೋದು ಶ್ವಾಸಕೋಶದಲ್ಲಿ. ಎಸ್, ರೋಗಿಗಳು ಸಾಮಾನ್ಯವಾಗಿ ಸಾಯೋದು ಅವರಿಗೆ ಈ ರೋಗ ಬಂದಿದೆ ಅಂತ ಗೊತ್ತಿಲ್ಲದೆ ಕೂಡ. ಕೆಲವೊಮ್ಮೆ ಅದು ಕೂಡ ಕಾರಣ ಆಗಿರ್ತದೆ, ಆ ರೋಗದ ಬಗ್ಗೆ ಗೊತ್ತಿಲ್ಲದೆ, ಅಥವಾ ನಮ್ಗೆ ಈ ಸೋಂಕು ಅಂಟುಕೊಂಡಿದೆ ಅಂತ ಕೂಡ ನಮಗೆ ಗೊತ್ತಿಲ್ಲದೆ ಸಾಕಷ್ಟು ರೋಗಿಗಳು ಸಾಯೋದಿದೆ. ಸೊ ನಮಗೆ ಕ್ಷಯ ರೋಗ ಬಂದಿದೆ ಅನ್ನೋ ಲಕ್ಷಣ ಹೇಗೆ ನಮಗೆ ಕಾಣಿಸ್ಕೊಳ್ತದೆ, ಅಥವಾ ಯಾವ ಲಕ್ಷಣಗಳನ್ನು ನೋಡಿ ಇದು ನಮಗೆ ಕ್ಷಯ ರೋಗ, ಇದಕ್ಕೆ ನಾವು ಟ್ರೀಟ್ಮೆಂಟ್ ತಗೋಬೇಕು ಅಂತ ನಮ್ಗೆ ಯಾವಾಗ ಅನಿಸ್ತದೆ? ನೀವು ಸರಿಯಾಗಿ ಹೇಳಿದ್ರಿ. ಈ ಕ್ಷಯ ರೋಗವನ್ನು ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಅದನ್ನು ಹುಷಾರ್ ಮಾಡೋದು ಈಸಿ, ಅದರಲ್ಲಿ ಯಾರು ಸಾಯ್ಬೇಕಾಗಿಲ್ಲ. ಆದ್ರೆ ಕೆಲವೊಂದ್ಸತಿ ಏನಾಗ್ತದೆ, ಅವರು ಟ್ರೀಟ್ಮೆಂಟ್ ಅನ್ನು ಪೂರ್ತಿಯಾಗಿ ಮಾಡಿರ್ಲಿಕ್ಕಿಲ್ಲ, ಇಲ್ಲ ಅದು ತುಂಬಾ ಮುಂದುವರೆದ ನಂತರ, ಅಂದ್ರೆ ಮಿಗುವರೆದ ನಂತರ ಬಂದಿರ್ಬೋದು, ಕಾಯಿಲೆ ಉಲ್ಬಣಗೊಂಡ ನಂತರ ಬಂದ್ರೆ ಆಗ ಟ್ರೀಟ್ಮೆಂಟ್ ಸ್ವಲ್ಪ ಕಷ್ಟ ಕೂಡ ಆಗ್ತದೆ. ಈ ಕ್ಷಯ ರೋಗದ ಮುಖ್ಯ ಲಕ್ಷಣ ಕೆಮ್ಮು. ಅಮಿತಾಬ್ ಬಚ್ಚನ್ ಅವರದೊಂದು ಅಡ್ವರ್ಟೈಸ್ಮೆಂಟ್ ಇದೆ, ನೋಡಿರ್ಬೋದು ನೀವು. 2 ವಾರಕ್ಕಿಂತ ಜಾಸ್ತಿ ಕೆಮ್ಮಿದ್ರೆ ಕಫ ಟೆಸ್ಟ್ ಮಾಡಿಸಿ, ಅದು TB ಇರ್ಬೋದು ಅಂತ. ಹಾಗೇನೆ ಕೆಮ್ಮು 2 ವಾರಕ್ಕಿಂತ ಜಾಸ್ತಿ ಇದ್ರೆ, ಮತ್ತೆ ಕೆಮ್ಮಲ್ಲಿ ಕಫ ಬರ್ತದೆ, ಕಫದಲ್ಲಿ ಕೆಲವೊಮ್ಮೆ ರಕ್ತ ಕೂಡ ಇರ್ಬೋದು. ಅದಲ್ದೇನೆ
ಸಂಜೆ ಹೊತ್ತಿಗೆ ಜ್ವರ ಬರುವಂತದ್ದು, ಮತ್ತೆ ರಾತ್ರಿ ಮೈ ಬೆವರುವಂತದ್ದು, ಮತ್ತೆ ತೂಕ ಕಡಿಮೆ ಆಗೋದು. ಇದು 4 ಇದರ ಮುಖ್ಯ ಲಕ್ಷಣಗಳು. ಇದಲ್ಲದೆ ಅವರಿಗೆ ಹಸಿವಾಗೋದಿಲ್ಲ, ಊಟ ರುಚಿಸೋದಿಲ್ಲ, ಊಟ ಮಾಡ್ಬೇಕು ಅಂತಾನೆ ಅನ್ಸೋದಿಲ್ಲ, ಮತ್ತೆ ತುಂಬಾ ನಿಶ್ಶಕ್ತಿ ಆಗ್ತದೆ, ವೆಯ್ಟ್ ಲಾಸ್ ಆಗ್ತಾ ತುಂಬಾ ವೆಯ್ಟ್ ಲಾಸ್ ಆಗ್ತಾ ಹೋಗ್ತದೆ. ಇದು ಕೂಡ ಅದರೊಟ್ಟಿಗೆ ಇರುವಂತದ್ದು. ಅದು ಶ್ವಾಸಕೋಶದಲ್ಲಿ. ಮತ್ತೆ ಬೇರೆ ಕಡೆ ಇದ್ರೆ, ಈಗ ಮೆದುಳಲ್ಲಿ ಇದ್ರೆ, ನಾನು ಕೆಲವೊಂದು ಪೇಷಂಟ್ ಅನ್ನು ನೋಡಿದ್ದೇನೆ, ಮೆದುಳಲ್ಲಿ ಬಂದವರಿಗೆ ಫಿಟ್ಸ್ ಬರ್ತದೆ. ಮತ್ತೆ ಕೆಲವರಿಗೆ ತಾನು ಎಲ್ಲಿದ್ದೇನೆ, ಯಾರ ಹತ್ರ ಮಾತಾಡ್ತಿದ್ದೇನೆ, ಯಾರು ತನ್ನ ಮನೆಯವರು ಯಾರು ಯಾವುದು ಗುರ್ತ ಸಿಕ್ಕದೆ ಇರುವಂತ ಪರಿಸ್ಥಿತಿ ಕೂಡ ಬರ್ತದೆ. ಹಾಗೆ ಬೆನ್ನು ಹುರಿಲಾದ್ರೆ ಅವರಿಗೆ ನಡಿಲಿಕ್ಕೆ ಆಗೋದಿಲ್ಲ, ಮತ್ತೆ ಬಗ್ಲಿಕ್ಕೆ ಆಗೋದಿಲ್ಲ, ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಅದು ಯಾವ ಭಾಗದಲ್ಲಿ TB ಇದೆ ಅದ್ರ ಪ್ರಕಾರವಾಗಿ ನಾವು ಈ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಥವಾ ಅವರಿಗೊಂದು ಗುಣಲಕ್ಷಣಗಳನ್ನು ನೋಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇಂತಹ ಗುಣಲಕ್ಷಣಗಳಿದ್ದಾಗ ನಾವು ಅವರಿಗೆ TB ಇರಬಹುದು ಅಂತ ಒಂದು ಸಸ್ಪೆಕ್ಟ್ ಮಾಡ್ತೇವೆ. ಆದ್ರೆ ಅದನ್ನು ಪತ್ತೆ ಹಚ್ಚಬೇಕಾದ್ರೆ ಕೆಲವೊಂದು ವೈದ್ಯಕೀಯ ಪರೀಕ್ಷೆಗಳ ಅಗತ್ಯ ಇದೆ. ಮೊದ್ಲೆಲ್ಲ ಎಂತ ಮಾಡ್ತಿದ್ವಿ ಅಂದ್ರೆ ಚೆಸ್ಟ್ ಎಕ್ಸ್ರೇ ಅಂತ ಮಾಡ್ತಾ ಇದ್ವಿ. ಎಕ್ಸ್ರೇ ಮಾಡೋದು ಶ್ವಾಸಕೋಶದ್ದು, ಅದ್ರಲ್ಲಿ ನಮ್ಗೆ ಗೊತ್ತಾಗ್ತಾ ಇತ್ತು. ಈಗ ವೈದ್ಯ ವಿಜ್ಞಾನ ಮುಂದುವರಿದಂತೆ ಈಗ ಬೇರೆ ಬೇರೆ ರೀತಿಯ ಪರೀಕ್ಷೆಗಳು ಬಂದಿದೆ. ಒಂದು ನಾವು ಈ ಕಫ ಇದೆ ಅಲ್ಲ, ಕಫ ಟೆಸ್ಟ್ ಮಾಡ್ತೀವಿ, ಮೈಕ್ರೋಬಯಾಲಜಿಕಲ್ ಕನ್ಫರ್ಮೇಶನ್ ಅಂತ. ಅಂದ್ರೆ ಮೈಕ್ರೋಸ್ಕೋಪಿ ಅಂಡರ್ ಇಟ್ಟು ಆ ಕಫವನ್ನು ಇಟ್ಟು ಅದರಲ್ಲಿ ಮೈಕೋಬ್ಯಾಕ್ಟೀರಿಯಂ ಟ್ಯೂಬರ್ಕ್ಯುಲೈ ಅನ್ನೋ ಈ ಜೀವಾಣು ಅಥವಾ ರೋಗಾಣು ಇದೆಯಾ ಅಂತ ನೋಡುವಂಥದ್ದು. ತೀರಾ ಇತ್ತೀಚೆಗೆ CBNAT ಅಂತ ಒಂದು ಟೆಸ್ಟ್ ಬಂದಿದೆ. ಇದರಲ್ಲಿ ನಮಗೆ ಬೇಗ ರಿಪೋರ್ಟ್ ಸಿಗ್ತದೆ. ಮತ್ತೆ ಇದ್ರ ಜೊತೆಗೆ ಈ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಅಂತ ಹೇಳ್ತೇವೆ. ಅಂದ್ರೆ ಹೆಚ್ಚಿನ ಮೆಡಿಸಿನ್ನಿಗೆ ಆ TB ರೋಗಾಣು ಸಾಯೋದಿಲ್ಲ, ಅದಕ್ಕೆ ಬದುಕುವ ಸಾಧ್ಯತೆ ಇರ್ತದೆ. ಅಂಥದ್ದನ್ನು ಕೂಡ ನಾವು CBNAT ಅಲ್ಲಿ ಪರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ. ಈಗ CBNAT ಸಾಧಾರಣವಾಗಿ ಎಲ್ಲ ದೊಡ್ಡ ದೊಡ್ಡ ಸರ್ಕಾರಿ ಆಸ್ಪತ್ರೆಗಳಲ್ಲಿದೆ, ಜಿಲ್ಲಾ ಆಸ್ಪತ್ರೆಗಳಲ್ಲಿದೆ. ಹಾಗೆ ಎಲ್ಲ ಅಂತ ಹೇಳಲಿಕ್ಕಿಲ್ಲ, ಕೆಲವೊಂದು ಖಾಸಗಿ ಆಸ್ಪತ್ರೆಗಳಲ್ಲಿ ಕೂಡ ಸಿಗ್ತದೆ. ಹಾಗೆ ಇದನ್ನ ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾಡ್ಕೊಂಡ್ರೆ ಅದು ಫ್ರೀ ಆಗಿ ಮಾಡ್ತಾರೆ, ಫ್ರೀ ಆಗಿ ಟ್ರೀಟ್ಮೆಂಟ್ ಕೂಡ ಸಿಗ್ತದೆ. ಖಾಸಗಿ ಆಸ್ಪತ್ರೆಯಲ್ಲಿ ಸ್ವಲ್ಪ ಪೇಮೆಂಟ್ ಇರ್ಬೋದು. ಹಾಗೆ ಈ ಟೆಸ್ಟ್ ಇಂದ ತುಂಬಾ ರೋಗವನ್ನು ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗಿದೆ. ನೀವು 2019 TB ರಿಪೋರ್ಟ್ ಭಾರತ ದೇಶದ್ದು ನೋಡಿದ್ರೆ ಅದರಲ್ಲಿ ಕೊಟ್ಟಿದ್ದಾರೆ. TB ರಿಪೋರ್ಟ್ ಅಂದ್ರೆ ಡಿಟೆಕ್ಷನ್ ಜಾಸ್ತಿ ಇದೆ. ಅದು ಯಾಕೆ ಅಂದ್ರೆ ಇದು CBNAT ಟೆಸ್ಟ್ ಅನ್ನು ಯೂಸ್ ಮಾಡೋದ್ರಿಂದ. ಮತ್ತೆ ಮಕ್ಕಳಲ್ಲಿ ಇನ್ನೊಂದು ಟೆಸ್ಟ್ ಮಾಂಟೋಸ್ ಅಂತ ಮಾಡ್ತಾರೆ. ಅಂದ್ರೆ ಕೈಗೆ ಒಂದು ಸಣ್ಣ ಇಂಜೆಕ್ಷನ್ ಹಾಗೆ ಕೊಟ್ಟು ಅಲ್ಲಿ ಮಾರ್ಕ್ ಮಾಡಿರ್ತಾರೆ. ಮತ್ತೆ 2 ದಿನ ಬಿಟ್ಟು ನಾವಲ್ಲಿ ಏನ್ ರಿಯಾಕ್ಷನ್ ಇದೆ ಅಂತ ನೋಡುವಂತದ್ದು. ಅದನ್ನ ಹೆಚ್ಚಾಗಿ ಈಗ ದೊಡ್ಡವರಲ್ಲಿ ಮಾಡ್ತಾ ಇಲ್ಲ, ಮಕ್ಕಳಿಗೆ ಮಾಡ್ತಾರೆ. ಆದ್ರೆ ಮುಖ್ಯ ಪರೀಕ್ಷೆ ಈಗಲೂ ನಮ್ಗೆ ಕಫ ಪರೀಕ್ಷೆನೆ. ಕಫ ಪರೀಕ್ಷೆ ಮಾಡಿದಾಗ ಅದು TB ಇದೆಯಾ ಇಲ್ವಾ ಅನ್ನೋದು ಕರೆಕ್ಟ್ ಆಗಿ ಗೊತ್ತಾಗ್ತದೆ. ಸರಿ, ಹಾಗಾದ್ರೆ ಫಸ್ಟ್ ನಾವು ಇಗ್ನೋರ್ ಮಾಡೋದನ್ನು ಕೂಡ ಮರಿಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಇಗ್ನೋರೆನ್ಸ್ ಕೂಡ ನಮ್ಮ ಪ್ರಾಣವನ್ನೇ ತಗೊಳ್ಳುವಂಥ ಚಾನ್ಸಸ್ ಕೂಡ ಇರ್ತದೆ. ಸೊ ಕೆಮ್ಮು ಅಂತ ಹೇಳಿದ್ರೆ ಇದು ಮಾಮೂಲಿ ಕೆಮ್ಮಪ್ಪ ಅಂತ ಅವಾಯ್ಡ್ ಮಾಡೋದ ಬದಲು ಟೆಸ್ಟ್ ಮಾಡ್ಕೊಂಡ್ರೆ ಒಂದು ಸೇಫ್ಟಿ ಇರ್ತದೆ, ಮತ್ತೆ ಕೊರಗುದು ತಪ್ಪುತ್ತದೆ ಅಂತ ಹೇಳ್ತಾ ಇದ್ದೀರಿ. ಹೌದು, ಅದು ಕೆಮ್ಮು 2 ವಾರಕ್ಕಿಂತ ಜಾಸ್ತಿ ಇದ್ದಾಗ ಅದನ್ನು ಟೆಸ್ಟ್ ಮಾಡ್ಲೇಬೇಕು, ಅದು ತುಂಬಾ ಅಗತ್ಯ. ಈಗ ಸಣ್ಣ ಪುಟ್ಟ ಕೆಮ್ಮು 1-2 ದಿನದಲ್ಲಿ ಹುಷಾರಾದ್ರೆ ತೊಂದರೆ ಇಲ್ಲ. 2 ವಾರಕ್ಕಿಂತ ಜಾಸ್ತಿ ಇರುವ ಕೆಮ್ಮು ಮತ್ತೆ ಕಫ ಬರ್ತದೆ ಅಂತಾದ್ರೆ ಟೆಸ್ಟ್ ಮಾಡ್ಲೇಬೇಕು. ಎಸ್, ಓಕೆ. ಈಗ ಹೇಗೆ ಪತ್ತೆ ಹಚ್ಚೋದು ಅಂತ ನೀವು ಹೇಳಿದ್ರಿ, ಆ್ಯಂಡ್ ಹರಡೋದು ಹೇಗೆ ಅಂತ ಗೊತ್ತಿಲ್ಲದಿದ್ರೆ ನಾವು ಪ್ರಿಕಾಷನ್ ತಗೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ಅಲ್ಲೇ ನಾವು ಎಡುತ್ತೀವಿ ಅನಿಸ್ತದೆ, ಎಲ್ಲಿ ಹರಡ್ತದೆ ಅಂತ ಗೊತ್ತಿಲ್ಲದೆ ನಾವು ಎಡುತ್ತೀವಿ ಅಂತ ಅನಿಸ್ತದೆ, ರೋಗಕ್ಕೆ ಗುರಿ ಆಗ್ತೇವೆ ಅಂತ ಅನಿಸ್ತದೆ. ಹೇಗೆ ಹರಡ್ತದೆ ಕ್ಷಯರೋಗ? ಕ್ಷಯರೋಗ ನಾವು ಮೊದಲೇ ಹೇಳಿದಾಗೆ ಇದು ಒಂದು ಸಾಂಕ್ರಾಮಿಕ ರೋಗ, ಗಾಳಿಯಲ್ಲಿ ಹರಡುವಂಥದ್ದು. ಈಗ ನಾವು ನಮ್ಮ ವೈದ್ಯಕೀಯ ಭಾಷೆಯಲ್ಲಿ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ. ಗಾಳಿಯಲ್ಲಿ ಹರಡೋದು ಅಂದ್ರೆ ಕ್ಷಯ ರೋಗಿ ಯಾರಲ್ಲಿ ಕ್ಷಯ ಇರ್ತದೆ ಆತ ಕೆಮ್ಮಿದಾಗ ಅಥವಾ ಜೋರಾಗಿ ಸೀನಿದಾಗ ಇಲ್ಲ ಗಟ್ಟಿಯಾಗಿ ಮಾತಾಡಿದಾಗ ಅಥವಾ ಅವರು ಉಗುಳಿದ್ದನ್ನು ನಾವು ಮುಟ್ಟಿದ್ರೆ ನಮ್ಮ ಕಾಂಟ್ಯಾಕ್ಟ್ ಅಲ್ಲಿ ಬಂದ್ರೆ ಅಂತವರಲ್ಲಿ ಕ್ಷಯ ರೋಗ ಬೇಗ ಹರಡುತ್ತದೆ. ಅದ್ರ ಜೊತೆಗೆ ಈಗ ಕ್ಷಯ ರೋಗ ಅಥವಾ ಆ ರೋಗಾಣುವನ್ನು ಆರೋಗ್ಯವಂತ ವ್ಯಕ್ತಿಯ ಒಳಗೆ ಹೋದ್ರೆ ಎಲ್ರಿಗೂ ಇನ್ಫೆಕ್ಷನ್ ಆಗ್ಬೋದು, ಆದ್ರೆ ರೋಗ ಬರೋದಿಲ್ಲ. ಅದಕ್ಕೆ ನಾವೇನ್ ಹೇಳ್ತೇವೆ ಅಂದ್ರೆ ಇನ್ಫೆಕ್ಷಿಯಸ್ ಡಿಸೀಸ್ ಅಥವಾ ಇದು ಕ್ಲಿನಿಕಲಿ ಪ್ರೂವನ್ ಡಿಸೀಸ್. ಇನ್ಫೆಕ್ಷನ್ ಬೇರೆ, ಡಿಸೀಸ್ ಬೇರೆ. ಸೊ ಇಂತಹ ಒಂದು ಸಂದರ್ಭದಲ್ಲಿ ನಾವು ಪರೀಕ್ಷೆ ಮಾಡಿ ಅದನ್ನ ಪತ್ತೆ ಹಚ್ಚಬೇಕು. ಒಂದು ಅಂಕಿಅಂಶದ ಪ್ರಕಾರ ಪ್ರತಿ ದಿನ 60,000 ಜನರು ಈ ಸೋಂಕಿಗೆ ಒಳಗಾಗ್ತಾ ಇದ್ದಾರೆ. ಒಂದು ದಿನದಲ್ಲಿ 60,000 ಜನ. ಇದರಲ್ಲಿ 600 ಜನಕ್ಕೆ ರೋಗ ಬರ್ತದೆ. ಅಂದ್ರೆ ಉಳಿದವರಿಗೆ ರೋಗ ಬರೋದಿಲ್ಲ, ಅವರದ್ದು ಇಮ್ಯುನಿಟಿ ಒಳ್ಳೇದಿರ್ಬೋದು ಅಥವಾ ರೋಗಾಣು ಕಡಿಮೆ ಇರ್ಬೋದು, ಹಾಗಾಗಿ ರೋಗ ಬರೋದಿಲ್ಲ.
ಆದರೆ 6,000 ಜನರಲ್ಲಿ ರೋಗ ಬರ್ತದೆ. ಆ 6,000 ಜನರಲ್ಲಿ ಸಾಧಾರಣವಾಗಿ ಒಂದು ದಿನಕ್ಕೆ 600 ಜನ ಸಾಯ್ತಾರೆ. ಈಗ ಇದರಲ್ಲಿ ಗೊತ್ತಾಗ್ತದೆ ತೀವ್ರತೆ ಎಷ್ಟಿದೆ ಈ ರೋಗದ್ದು ಅಂತ. ಒಂದು ದಿನದಲ್ಲಿ 600 ಜನ ಅಂದ್ರೆ ಸಾಧಾರಣ 3 ನಿಮಿಷದಲ್ಲಿ 2 ಜನ ಸಾಯ್ತಾರೆ. ಈಗ ನಾವು ಮಾತಾಡ್ತಾ ಇರ್ಬೇಕಾದ್ರೆ 3 ನಿಮಿಷದಲ್ಲಿ 2 ಜನ ಸತ್ತೋಗಿ ಆಗಿರ್ತದೆ. ಅಷ್ಟೊಂದು ತೀವ್ರವಾದಂತಹ ಕಾಯಿಲೆ ಇದು. ಹಾಗಾಗಿ ಇದು ಗಾಳಿಯಲ್ಲಿ ಹರಡೋದ್ರಿಂದ ನಾವು ಗಾಳಿಯಲ್ಲಿ ಹರಡದೇ ಇರೋ ಹಾಗೆ ಕಂಟ್ರೋಲ್ ಮಾಡೋದು ಒಳ್ಳೆಯದು. ಎಸ್. ಸೊ ಕೊರೋನಾ ಅಂತಲ್ಲ, ಪ್ರತಿಯೊಂದು ಸೋಂಕು ಕೂಡ ಇಷ್ಟೇ ಪ್ರಿಕಾಷನ್ ತಗೊಂಡ್ರೆ ಒಳ್ಳೇದಿರ್ತದೆ ಅಂತ ಹೇಳುವಂಥದ್ದು. ಸೊ ನಿಯಂತ್ರಣ ಮಾಡುವಂತಹ ಅಗತ್ಯ ಖಂಡಿತ ಇದೆ. ನೀವು ಹೇಳಿದ ಹಾಗೆ 3 ನಿಮಿಷಕ್ಕೊಮ್ಮೆ ಇಷ್ಟು ಮಂದಿ ಸಾಯ್ತಾರೆ ಅಂತ ಹೇಳಿದರೆ ಭಾರತದ ಜನಸಂಖ್ಯೆ ಎಲ್ಲಿವರೆಗೆ ಇಳಿದು ಹೋಗ್ಬೋದು ಅಂಡ್ ಎಷ್ಟು ಜೀವಗಳು ನಮಗೆ ಗೊತ್ತಿಲ್ಲದೆ ಹೋಗ್ತಾ ಇರ್ತದೆ. ಸೊ ಹೇಗೆ ಇದನ್ನು ನಿಯಂತ್ರಣ ಮಾಡ್ಬೋದು? ಹೌದು, ಪ್ರಿವೆನ್ಷನ್ ಈಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರಲ್ಲ, ಹಾಗೆಯೇ ಇದು ಸಹ ಈ ರೋಗ ಸಹ, ಈ ಸಾಂಕ್ರಾಮಿಕ ರೋಗ ಸಹ, ಇದನ್ನು ನಾವು ಕಂಟ್ರೋಲ್ ಮಾಡ್ಬೋದು, ತಡೆಗಟ್ಟಬಹುದು. ಚಿಕಿತ್ಸೆಗಿಂತ ಇದು ಉತ್ತಮಕಾರಿಯಾಗಿದೆ. ಆದ ಕಾರಣ ಸರಳ ವಿಧಾನದಿಂದ ಇದನ್ನು ನಾವು ಕೆಲವೊಂದು ಸರಳ ವಿಧಾನಗಳನ್ನು ನಾವು ಬಳಸೋದ್ರಿಂದ ಇದನ್ನು ನಾವು ತಡೆಗಟ್ಟಬಹುದು, ಹರಡುವಿಕೆಯನ್ನು ತಡೆಗಟ್ಟಬಹುದು. ಮೊದಲನೇದಾಗಿ BCG ಲಸಿಕೆ. BCG ಲಸಿಕೆ ಇದು 1921ರಲ್ಲಿ ಇದನ್ನು ಕಂಡು ಹಿಡಿದಿದ್ದಾರೆ. ಮತ್ತೆ ಇದು ಒಂದು ಏಕೈಕ ಲಸಿಕೆ, ವಿಶ್ವದಾದ್ಯಂತ ಇದನ್ನು ಉಪಯೋಗಿಸುತ್ತಿರುವಂತ ಏಕೈಕ ಲಸಿಕೆ. ಮತ್ತೆ ನಾವು ನೋಡಿದ್ರೆ ರಿಸರ್ಚ್ ಸ್ಟಡಿ ಎಲ್ಲ ನೋಡಿದ್ರೆ ಈ BCG ಲಸಿಕೆಯು 15 ವರ್ಷದೊಳಗಿನ ಕೆಳಗಿನ ಮಕ್ಕಳಲ್ಲಿ ಕಂಡುಬರುವಂಥ TBಯಲ್ಲಿ ಇದು 80% ಇದು ಪರಿಣಾಮಕಾರಿಯಾಗಿದೆ. ಹಾಗೂ ಮಕ್ಕಳಲ್ಲಿ ಕಂಡುಬರುವ ಸಂಕೀರ್ಣ ಪ್ರಮಾಣದ ಅಥವಾ ಸಂಕೀರ್ಣ ವಿಧದ TBಯನ್ನು ಇದು ಕಂಟ್ರೋಲ್ ಮಾಡ್ತದೆ, ತುಂಬ ಪರಿಣಾಮಕಾರಿಯಾಗಿದೆ. ಹಾಗೂ 35 ವರ್ಷದೊಳಗಿನ ಮೇಲ್ಪಟ್ಟವರಲ್ಲಿ ಇದು ತುಂಬ ಪರಿಣಾಮಕಾರಿಯಾಗಿದೆ. ಎರಡನೇದಾಗಿ ಅರ್ಲಿ ಡಯಾಗ್ನೋಸಿಸ್. ಈಗ ಡಾಕ್ಟರ್ ಲತಾ ಅವರು ಹೇಳಿದಾಗೆ ಲೈಕ್ ಬೇರೆ ಬೇರೆ ವಿಧಾನಗಳಿವೆ, ನಾವು ಅದನ್ನು ಡಯಾಗ್ನೋಸ್ ಮಾಡ್ಬೋದಂತೇಳಿ. ಈ TBಯನ್ನು ನಾವು ಬೇಗ ಪತ್ತೆ ಹಚ್ಚುವುದರಿಂದ ಮತ್ತು ಅದಕ್ಕೆ ಟ್ರೀಟ್ಮೆಂಟ್ ಕೊಡಿಸುವುದರಿಂದ ನಾವು TBಯನ್ನು ಕಂಟ್ರೋಲ್ ಮಾಡ್ಬೋದು, ಹರಡುವಿಕೆಯನ್ನು ಕಂಟ್ರೋಲ್ ಮಾಡ್ಬೋದು. ಯಾಕಂತೇಳಿದರೆ ಒಬ್ಬ ವ್ಯಕ್ತಿ ಅವನಿಗೆ TB ಸೋಂಕು ಬಂದ ಮೇಲೆ ಅವನ ಜೀವಿತಾವಧಿಯಲ್ಲಿ 10ರಿಂದ 15 ಮಂದಿಗೆ ಆ TBಯನ್ನು ಹರಡುವ ಸಾಧ್ಯತೆಗಳಿವೆ. ಆದ ಕಾರಣ ಬೇಗ ಅವರಿಗೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದರೆ, ಮದ್ದನ್ನು ಸ್ಟಾರ್ಟ್ ಮಾಡಿದರೆ 1-2 ವಾರ ಅವನು ಮದ್ದನ್ನು ತಗೊಂಡ್ರೆ ಅವನಿಂದ ಹರಡುವಿಕೆಯನ್ನು ನಾವು ತುಂಬ ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟು. ಹಾಗೆಯೇ ನಮ್ಮ ಕೇಸ್ ಫೈಂಡಿಂಗ್ ಅಂತೇಳಿ ಹೇಳ್ತೇವೆ. ಕೇಸ್ ಫೈಂಡಿಂಗ್ ಅಂತೇಳಿದರೆ ಯಾರಲ್ಲಿ ಈ ರೋಗ ಉಂಟಂತೇಳಿ ನಾವು ಪತ್ತೆ ಹಚ್ಚುವುದು, ಅದು ತುಂಬ ಮುಖ್ಯವಾಗಿ ಬೇಕಾಗಿದೆ. ಹೀಗೆ ನಾವು ರೋಗ ಲಕ್ಷಣ ಬಗ್ಗೆ ಈಗ ನಾವು ಹೇಳಿದ ಹಾಗೆಯೇ ನಾವು ಜನರಲ್ಲಿ ಜಾಗೃತಿಯನ್ನು ಮೂಡಿಸಿದರೆ ಅವರಿಗೆ ರೋಗ ಲಕ್ಷಣ ಬಂದರೆ ಅವರು ಕೂಡಲೇ ಹೋಗಿ ಅಥವಾ ಆರೋಗ್ಯ ಕಾರ್ಯಕರ್ತರನ್ನು ಅವರು ಹೋಗುವುದು ಅಥವಾ ಭೇಟಿಯಾಗುವುದು, ವೈದ್ಯರನ್ನು ಭೇಟಿಯಾಗುವುದು, ಹಾಗೆ ಮಾಡುವುದರಿಂದ ರೋಗವನ್ನು ಪತ್ತೆ ಹಚ್ಚಬಹುದು. ಒಂದು ವೇಳೆ ರೋಗಿಯನ್ನು ಪತ್ತೆ ಹಚ್ಚಿದರೆ ಅವರಿಗೆ ಟ್ರೀಟ್ಮೆಂಟ್ ಕೊಡಿಸ್ಬೋದು, ಹಾಗೆ ನಾವು ಹರಡುವಿಕೆಯನ್ನು ಇದು ಮಾಡ್ಬೋದು. ಅದೇ ರೀತಿ ಅವರ ನಿಕಟ ಸಂಪರ್ಕ ಹೊಂದಿದವರು, ಅಂದರೆ ಆ ರೋಗಿಗಳ ಜೊತೆಯಲ್ಲಿ ಇರುವವರು, ನಿಕಟವಾಗಿ ಸಂಪರ್ಕ ಅವರು ಡಾಕ್ಟರ್ ಹೇಳಿದ ಹಾಗೆ ಇದು ಗಾಳಿಯಿಂದ ಹರಡ್ತದೆ. ಆದ್ದರಿಂದ ಅವರನ್ನು ಸಹ ನಾವು ನಿಕಟ ಸಂಪರ್ಕದಲ್ಲಿ ಇರುವವರನ್ನು ಸಹ ಫೈಂಡ್ ಮಾಡಿ ಅವರಿಂದ ಡಯಾಗ್ನೋಸ್ ಮಾಡೋದು ಅಂತ ಹೇಳಿದ್ರೆ ಅವರನ್ನು ಟೆಸ್ಟ್ ಮಾಡಿಸುವುದು ತುಂಬ ಅವಶ್ಯಕವಾಗಿದೆ. ಇದನ್ನು ಕೇಸ್ ಫೈಂಡಿಂಗ್ ಅಂತೇಳಿ ಹೇಳ್ತಾರೆ. ಅದೊಂದು ವಿಧಾನದಿಂದ ನಾವು ಇದನ್ನು ತಡೆಗಟ್ಟಬಹುದು, ಹರಡುವಿಕೆಯನ್ನು ತಡೆಗಟ್ಟಬಹುದು. ಹಾಗೆಯೇ ನೈರ್ಮಲ್ಯ ಅಂತ ಹೇಳಿದ್ರೆ ಮೇಂಟೆನೆನ್ಸ್ ಆಫ್ ಯು ಎನ್ವೈರ್ಮೆಂಟ್ ಅಂತೇಳಿ ಹೇಳ್ತೇವೆ. ಯಾಕೆಂತ ಹೇಳಿದ್ರೆ ಉತ್ತಮ ಗಾಳಿ ತುಂಬ ಮುಖ್ಯವಾಗಿದೆ. ಯಾಕಂತೇಳಿದ್ರೆ ಇದು ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತೇಳಿ ಹೇಳ್ತೇವೆ. ಆದ ಕಡೆ ಉತ್ತಮ ಗಾಳಿಯು ತುಂಬ ಇಂಪಾರ್ಟೆಂಟ್. ಹಾಗೆಯೇ ನ್ಯಾಚುರಲ್ ಲೈಟ್, ನೈಸರ್ಗಿಕ ಬೆಳಕು, UV ರೇಸ್ ಇದು ಈ ಬ್ಯಾಕ್ಟೀರಿಯಾವನ್ನು ಕೊಲ್ಲುತ್ತದೆ. ಆದ ಕಾರಣ ಉತ್ತಮ ಬೆಳಕು ತುಂಬ ಇಂಪಾರ್ಟೆಂಟ್. ಹಾಗೆಯೇ ಪೌಷ್ಟಿಕ ಆಹಾರ ಇದು ತುಂಬ ಬೇಕಾಗಿರುವಂಥದ್ದು. ಹಾಗೆಯೇ ಎಂತ ಹೇಳ್ತೇವೆ ನಾವು, ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವುದು, ಇಮ್ಯುನಿಟಿ ಪವರ್, ಅದು ತುಂಬ ಮುಖ್ಯವಾಗಿ ಬೇಕಾಗಿದೆ. ಕಳೆದ 2 ವಾರದ ಮೊದಲು ನಾವು ಒಂದು ಲೇಖನವನ್ನು ಬರೆದಿದ್ದೆವು ಆರೋಗ್ಯವಾಣಿಯಲ್ಲಿ. ಜನರು ಅದನ್ನು ಸಹ ಓದಿದ್ರೆ ಉತ್ತಮ. ಅದರಲ್ಲಿ ನಾವು ಎಲ್ಲ ವಿಧಾನಗಳು ಹೇಳಿದ್ದೇವೆ, ಹೇಗೆ ನಮ್ಮ ರೋಗ ನಿರೋಧಕ ಶಕ್ತಿಯನ್ನು ಬೆಳೆಸುವುದಂತೇಳಿ. ಹಾಗೆಯೇ ಟ್ರೀಟ್ಮೆಂಟ್ ಇದೆ, ಡಾಟ್ಸ್ ಟ್ರೀಟ್ಮೆಂಟ್ ಇದೆ, ಅದನ್ನು ಸರಿಯಾಗಿ ಪಾಲಿಸುವುದು. ಅಂಥೇಳಿದರೆ ರೋಗಿಯು
ಒಂದು ವೇಳೆ ಅವನಿಗೆ ರೋಗ ಉಂಟಂತೇಳಿ ಗೊತ್ತಾದ ಮೇಲೆ ಅವನಿಗೆ ಡಾಕ್ಟರ್ ಮೆಡಿಸಿನನ್ನು ಹಾಕ್ತಾರೆ. ಆ ಮೆಡಿಸಿನನ್ನು ತಪ್ಪದೆ ತಗೊಳ್ಳೋದು ಅಂತ ಹೇಳಿದರೆ, ಇದು ಅಂತ ಹೇಳಿದರೆ 6 ತಿಂಗಳು 8 ತಿಂಗಳು ಹಾಗೆ ತಗೊಳ್ಳಿಕ್ಕೆ ಇರ್ತದೆ. ರೋಗಿ ಎಂತ ಮಾಡ್ತಾನೆ, ಸ್ವಲ್ಪ ಸಮಯ ತಗೊಳ್ತಾರೆ, ಎಲ್ಲ ಸಿಂಪ್ಟಮ್ ಎಲ್ಲ ಕಡಿಮೆ ಆದ ಮೇಲೆ ನನಗೆ ಗುಣ ಆಗಿದೆ ಅಂತೇಳಿ ಅದನ್ನು ಬಿಟ್ಬಿಡ್ತಾರೆ. ಆ ಥರ ಮಾಡ್ಬೋದು. ಡಾಕ್ಟರ್ ಹೇಳುವ ತನಕ, ಡಾಕ್ಟರ್ ಯಾವ ತನಕ ಇದು ಈ ಮಾತ್ರೆಯನ್ನು ತಗೊಳ್ಬೇಕಂತೇಳಿ ಹೇಳ್ತಾರೆ ಅದನ್ನು ಕಂಟಿನ್ಯೂ ಆಗಿ ತಗೊಳ್ಬೇಕು. ಕೋರ್ಸ್ ತರ ತಗೊಳ್ಬೇಕು. ಕೋರ್ಸ್ ತರ ಅಂತ ಹೇಳಿದ್ರೆ ಯಾವಾಗ ಡಾಕ್ಟರ್ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತಾರೆ ಅಲ್ಲಿ ತನಕ ಮಾತ್ರೆಯನ್ನು ಬಿಡಬಾರ್ದು, ಪ್ರತಿ ದಿವಸ ತಗೊಳ್ಬೇಕು. ಮತ್ತೆ ಪದೇ ಪದೇ ಡಾಕ್ಟರ್ನ ಭೇಟಿಯಾಗುವುದು, ಯಾವಾಗ ಡಾಕ್ಟರ್ ಬಂದು ಭೇಟಿಯಾಗು ಅಂತೇಳಿ ಹೇಳ್ತಾರಲ್ಲ ಅದರಲ್ಲಿ ಮಾಡೋದ್ರಿಂದ ಇದನ್ನು ತಡೆಗಟ್ಟಬಹುದು. ಹಾಗೆಯೇ ಕಫ್ ಎಟೆಕ್ವೆಟ್ ಅಂತೇಳಿ ಹೇಳ್ತಾರೆ, ನಮ್ದು ಪರ್ಸನಲ್ ಹೈಜಿನ್ ಆಸ್ ವೆಲ್ ಆಸ್ ಕಫ್ ಎಟೆಕ್ವೆಟ್ ಅಂತೇಳಿ, ಅಂದರೆ ಕೆಮ್ಮುವ ವಿಧಾನಗಳು. ಅಂದರೆ ಎಲ್ಲಿಂದರೆಲ್ಲ ಕೆಮ್ಮಬಾರ್ದು. ಒಂದು ವೇಳೆ ರೋಗಿಗೆ ಅಂದರೆ ಅವನಿಗೆ ಸೀನುವಾಗ ಅಥವಾ ಕೆಮ್ಮುವಾಗ ಅಂಗೆಯಿಂದ ಬಾಯಿಯನ್ನು ಮುಚ್ಚಿಕೊಳ್ಳುವುದು ಅಥವಾ ಕರ್ಚಿಪ್ ಬಳಸುವುದು, ಇಲ್ಲದಿದ್ದರೆ ನಾವು ಈ ಥರ ಅಂದರೆ ಮುಚ್ಚಿಕೊಂಡು ನಾವು ಕೆಮ್ಮಬಹುದು. ಅದರಿಂದ ಅದನ್ನು ನಾವು ಅಂದರೆ ಗಾಳಿಗೆ ಅಷ್ಟೊಂದು ಬಿಟ್ಕೊಡೋದಿಲ್ಲ. ಮತ್ತೆ ಪದೇ ಪದೇ ಕೈಯನ್ನು ತೊಳ್ಕೊಳ್ಬೇಕು. ಈ ಥರ ಮಾಡೋದ್ರಿಂದ ಈ ರೋಗವನ್ನು ಹರಡುವಿಕೆಯನ್ನು ನಾವು ಕಡಿಮೆ ಮಾಡಬಹುದು. ಎಸ್, ಈ ರೋಗ ನಮ್ಮಲ್ಲಿದೆ ಅಂತ ಗೊತ್ತಾದ ನಂತರ ನಾವು ಇನ್ನಷ್ಟು ಪ್ರಿಕಾಷನ್ಸ್ ತಗೊಳ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ನಮ್ಮಿಂದಾಗಿ ಸಾಕಷ್ಟು ಜೀವಗಳಿಗೆ ಅದು ಹಾನಿಯಾಗುವಂಥ ಚಾನ್ಸಸ್ ಇರ್ತದೆ. ಸೊ ನಾವು ಹುಷಾರಾಗಿರೋ ಜೊತೆಗೆ ನಮ್ಮ ಸುತ್ತಮುತ್ತಲಿನವರ ಆರೋಗ್ಯ ಪ್ರಶ್ನೆ ಕೂಡ ಹೌದು. ಹಾಗಾಗಿ ಯಾವುದೇ ರೀತಿಯ ಸಿಂಪ್ಟಮ್ಸ್ ಬಂದಾಗ ಇಗ್ನೋರ್ ಮಾಡದೆ ಮೊದಲೇ ಡಾಕ್ಟರನ್ನು ಕನ್ಸಲ್ಟ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಿ. ಆ್ಯಂಡ್ ಟ್ರೀಟ್ಮೆಂಟ್, ಕ್ಷಯ ರೋಗದ ಟ್ರೀಟ್ಮೆಂಟ್ ಹೇಗೆ ನಡೀತದೆ ಮ್ಯಾಮ್? ಒಂದು ಸಾಕಷ್ಟು ಎಷ್ಟು ದಿನಗಳ ಕಾಲ ಈ ಟ್ರೀಟ್ಮೆಂಟ್ ನಡೀತದೆ? ಓಕೆ, ಈ ಕ್ಷಯರೋಗ ಪತ್ತೆ ಹಚ್ಚಿದ ಮೇಲೆ ಟ್ರೀಟ್ಮೆಂಟ್ ಕೊಡಲೇಬೇಕು. ಹೌದು. ಈ ಕ್ಷಯರೋಗ ಪತ್ತೆ ಹಚ್ಚೋದ್ರಲ್ಲಿ ನಾವು ಟ್ರೀಟ್ಮೆಂಟ್ ಕೊಡೋ ಮೊದಲು ಇದನ್ನು ಮೈಕ್ರೋಬಯಾಲಜಿಕಲಿ ಕನ್ಫರ್ಮ್ಡ್ ಆರ್ ಕ್ಲಿನಿಕಲಿ ಕನ್ಫರ್ಮ್ಡ್, ಅಂದ್ರೆ ನಾವು ಕಫ ಟೆಸ್ಟ್ ಅನ್ನು ಮಾಡಿ ನೋಡಿದ್ದ ಇಲ್ಲ ಎಕ್ಸ್ರೇ ಮತ್ತು ಆ ವ್ಯಕ್ತಿಯಲ್ಲಿರುವಂತಹ ಗುಣಲಕ್ಷಣಗಳನ್ನು ನೋಡಿ ಪತ್ತೆ ಹಚ್ಚಿದ್ದ ಅನ್ನೋದ್ರ ಮೇಲೆ ಇರ್ತದೆ. ಯಾವುದಾದ್ರೂ ಕೂಡ ನಾವು ಅವರಿಗೆ ಮೊದಲನೇ ಸಲ TB ಬಂದಿದೆ ಅಂತಾದ್ರೆ 6 ತಿಂಗಳು ಟ್ರೀಟ್ಮೆಂಟ್ ಕೊಡ್ತೇವೆ. ಇದು ಮರುಕಳಿಸಿದ್ದಾದ್ರೆ ಅಂದ್ರೆ 2ನೇ ಸಲ ಬಂದಿದ್ರೆ ಅಥವಾ ಇನ್ನೊಂದ್ಸಲ 3ನೇ ಸಲ ಹಾಗೇನಾದ್ರೂ ಬಂದಿದ್ರೆ ಅವರಿಗೆ ಸಾಧಾರಣ 8 ತಿಂಗಳು ಬೇಕಾಗ್ತದೆ. ಮೊದಲೆಲ್ಲ ಎಂತ ಮಾಡ್ತಾ ಇದ್ರು ಅಂದ್ರೆ 6-7 ಮಾತ್ರೆ ತಗೊಳ್ಬೇಕಿತ್ತು. ಒಂದು TB ಬಂದವನು 5-6 ತಿಂಗಳು ಅಥವಾ 9 ತಿಂಗಳು ಹಾಗೆ ಕೊಡ್ತಿದ್ವಿ. ಆಗ ಅವರು 6-7 ಮಾತ್ರೆಗಳನ್ನು ತಗೊಳ್ಬೇಕಿತ್ತು. ಅಷ್ಟು ಮಾತ್ರೆ ತಗೊಳ್ಳಿಕ್ಕೆ ಜನಕ್ಕೆ ಕಷ್ಟ ಆಗ್ತಾ ಇತ್ತು. ಈಗ ಏನ್ ಮಾಡಿದ್ದಾರೆ, ಆ ಎಲ್ಲ ಮಾತ್ರೆಗಳ ಅಂಶಗಳನ್ನು ಸೇರಿಸಿ ಒಂದೇ ಮಾತ್ರೆ ಮಾಡಿದ್ದಾರೆ. ಸೊ ಅವರ ರೋಗಿಯ ದೇಹದ ತೂಕಕ್ಕೆ ಅನುಗುಣವಾಗಿ ಅವರಿಗೆ ನಾವು ಒಂದು ದಿನಕ್ಕೆ 1, 2 ಅಥವಾ 3 ಮಾತ್ರೆ ಹಾಗೆ ಕೊಡ್ತೇವೆ. ಹಾಗೆ ಕೊಡೋದ್ರಿಂದ ಅವರಿಗೆ ಮಾತ್ರೆ ಸಂಖ್ಯೆ ಕಡಿಮೆ ಆಗ್ತದೆ. ಇಲ್ದಿದ್ರೆ ಮಾತ್ರೆಗಳನ್ನು ನೋಡಿಯೇ ಅವರಿಗೆ ಎಷ್ಟೋ ಜನ ಪೇಷಂಟ್ ನನ್ನ ಹತ್ರ ಹೇಳಿದ್ದಿದೆ, ಇದೇನ್ ಮೇಡಮ್ ಬ್ರೇಕ್ಫಾಸ್ಟ್ ಬದಲು ನಾನು ಮಾತ್ರೆನೇ ತಿಂತಾ ಇದ್ದೇನೆ ಅಂತ, ಅಷ್ಟೊಂದು ಮಾತ್ರೆ ಇತ್ತು. ಹಾಗೆ ಈಗ ಮಾತ್ರೆಯ ಒಂದು ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಅವರಿಗೆ ತಗೊಳ್ಲಿಕ್ಕೂ ಪೇಷಂಟಿಗೆ ಈಸಿ ಆಗ್ತದೆ. ಅದ್ರ ಜೊತೆಯಲ್ಲಿ ಅವರು ಆ 1-2 ತಿಂಗಳು ಟ್ರೀಟ್ಮೆಂಟ್ ಆದ ಮೇಲೆ ಅವರಿಗೆ ವಾಪಸ್ ಕಫ ಟೆಸ್ಟ್ ಮಾಡಿ ನೋಡ್ತೇವೆ, ಆ ರೋಗಾಣು ಇನ್ನೂ ಇದೆಯಾ ಅವ್ರ ಕಫದಲ್ಲಿ ಅಥವಾ ಇಲ್ವಾ ಅಂತ. ಅದಿಲ್ಲ ಅಂತ ಆದ್ಮೇಲೆ ವಾಪಸ್ ಅವ್ರು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಬೇಕು. ಅದಿಲ್ಲ ರಿಪೋರ್ಟ್ ನೆಗೆಟಿವ್ ಬಂತು ನಾನು ಬಿಡ್ತೇನೆ ಅಂತ ಹೇಳಲಿಕ್ಕಿಲ್ಲ. ಎಷ್ಟೋ ಜನ ರೋಗಿಗಳಲ್ಲಿ ಇದೊಂದು ಸಾಧಾರಣವಾಗಿ ಕಾಣುವಂತಹ ಒಂದು ಪ್ರಾಬ್ಲಮ್ ಅಂತ ಹೇಳ್ಬೋದು. ನನ್ಗೆ ಕಡಿಮೆ ಆಯ್ತು, ಕೆಮ್ಮು ಕಡಿಮೆ ಆಯ್ತು, ಅವರೇ ವೈದ್ಯರಾಗಿ ಹೋಗ್ತಾರೆ ಅವರಿಗೆ. ಅವರು ಒಂದೇ ಅಲ್ಲ, ಈಗ ನಮ್ಮ ಭಾರತ ದೇಶದಲ್ಲಿ ಅದೊಂದು ದೊಡ್ಡ ಸಮಸ್ಯೆ. ನಾವು ಎಲ್ಲರಿಗೂ ಒಂದು ಸಜೆಷನ್ ಕೊಡೋದ್ರಲ್ಲಿ ತುಂಬಾ ಮುಂದಿರ್ತೇವಲ್ಲ, ಹಾಗೆ ಎಲ್ಲರೂ ಹೇಳ್ತಾರೆ ಹುಷಾರಾಗಿದೆಯಲ್ಲ ಸಾಕು ಇನ್ಯಾಕೆ ತಗೊಳ್ಬೇಕು ಅಂತ. ಅದಕ್ಕೋಸ್ಕರ ನಾವು ಈ ಮಲ್ಟಿ ಡ್ರಗ್ ರೆಸಿಸ್ಟೆಂಟ್ ಟ್ಯೂಬರ್ಕ್ಯುಲೋಸಿಸ್ ಜಾಸ್ತಿ ಆಗ್ತಾ ಇದೆ. ನೆಕ್ಸ್ಟ್ ನಾವು ಅದೇ ಟ್ರೀಟ್ಮೆಂಟ್ ಕೊಟ್ಟರು ಅವ್ರಿಗೆ ಅದು ಹುಷಾರಾಗೋದಿಲ್ಲ. ಹಾಗೆ ಅದು ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ ಅವರಿಗೆ ರೋಗ ಹುಷಾರಾಗೋದಿಲ್ಲ. ಒಂದು, ಎರಡನೇದಾಗಿ ಅವರ ಮನೆಯವರಿಗೆಲ್ಲ ಈ ರೋಗವನ್ನು ಕೊಡ್ಬೋದು ಅವರು. ಜೊತೆಗೆ ಅವ್ರು ಹೊರಗಡೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ತಾರೆ ಅಂದ್ರೆ ಆ ಕೆಲಸದ ವಾತಾವರಣದಲ್ಲಿ ಯಾರಿರ್ತಾರೆ ಅವರಿಗೂ ರೋಗ ಹರಡೋ ಸಾಧ್ಯತೆ ಇರ್ತದೆ. ಮೂರನೇದಾಗಿ ಈ ರೋಗ ಪ್ರತಿರೋಧಕ ಶಕ್ತಿ ಅವರಲ್ಲಿ ಇನ್ನೂ ಹಾಗೆ ಇರ್ತದೆ. ಮತ್ತೆ ಈ ಮೆಡಿಸಿನ್ ಅನ್ನು ಅರ್ಧ ತಗೊಂಡಿರ್ತಾರೆ, ಜಾಸ್ತಿ ಅಂದ್ರೆ ಕೋರ್ಸ್ ಕಂಪ್ಲೀಟ್ ಮಾಡಿರೋದಿಲ್ಲ. ಹಾಗೆ ಮಾಡದೇ ಇದ್ದಾಗ ಅವರಿಗೆ ಅದು ಮರುಕಳಿಸುವ ಪ್ರಾಬ್ಲಮ್ ಅಥವಾ ಬೇರೆ ಕಾಂಪ್ಲಿಕೇಶನ್ಸ್ ಎಲ್ಲ ಬರುವಂತದ್ದು ಇರ್ತದೆ. ನಾಲ್ಕನೇದಾಗಿ ನೀವು ಮೊದಲೇ ಹೇಳಿದಾಗೆ ಅವರು ಸಾಯ್ಲೂಬಹುದು ಇದರಿಂದ. ಹಾಗಾಗಿ ಟ್ರೀಟ್ಮೆಂಟ್ ಅನ್ನು ಮಧ್ಯದಲ್ಲಿ ನಿಲ್ಲಿಸದೆ ಕಂಟಿನ್ಯೂಸ್ ಆಗಿ ತಗೊಂಡ್ರೆ ಬಾರಿ ಒಳ್ಳೇದು. TB ಖಂಡಿತವಾಗಿ ಗುಣಪಡಿಸಬಹುದು, ಆದ್ರೆ ಹೇಗೆ ಟ್ರೀಟ್ಮೆಂಟ್ ತಗೊಳ್ತಾರೆ ಅನ್ನೋದ್ರ ಮೇಲೆ ಇರ್ತದೆ.
ಎಸ್, ಸೊ ನಾವು ಸ್ವತಃ ವೈದ್ಯರಾಗೋದನ್ನು ಬಿಟ್ಟು ವೈದ್ಯರ ಮಾತುಗಳನ್ನು ಕೇಳಿದರೆ ಇದನ್ನು ಸಾಯುವುದರಿಂದ ಇದನ್ನು ತಪ್ಪಿಸ್ಕೊಳ್ಬೋದು ಅಂತ ಹೇಳ್ಬೋದು. ಸಾವಿನ ಮೇಲೆ ಖಂಡಿತವಾಗಿ ಭಯ ಇದ್ದೇ ಇರ್ತದೆ. ಬಹುಶಃ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಇದೊಂದು ಉತ್ತಮ ಮಾರ್ಗ ಅಂತ ಹೇಳ್ಬೋದು. ನೀವು ರೋಗ ಬಂದಿದೆ ಅಂತ ಗೊತ್ತಾದ ನಂತರ ಟ್ರೀಟ್ಮೆಂಟ್ ನಡೀತಾ ಇರ್ತದೆ. ಆ ಟೈಮಲ್ಲಿ ಫ್ಯಾಮಿಲಿಯ ಜೊತೆಗೇ ಇರ್ತಾರೆ ಅವ್ರು ಹೇಗೆ ಹುಷಾರಾಗಿರ್ಬೋದು, ಅಥವಾ ಫ್ಯಾಮಿಲಿ ಅವರಿಗೆ ಅದು ರೀಚ್ ಆಗದಾಗೆ ಹೇಗೆ ನೋಡ್ಕೊಳ್ಬೋದು, ಅಥವಾ ಹೊರಗಡೆ ಹೋಗ್ತಾರೆ ಅಂತ ಹೇಳಿದ್ರಿ, ಹೊರಗಡೆ ಯಾರಿಗೂ ಹರಡ್ಬೋದು, ಅವ್ರು ಹೊರಗಡೆ ಹೋಗುವಂತಹ ಅವಕಾಶಗಳೇನಾದ್ರೂ ಇದೆಯಾ? ಹೌದು, ಈಗ 6 ತಿಂಗಳವರು ಮನೆ ಒಳಗೆ ಕುತ್ಕೊಳ್ಬೇಕು ಅಂದ್ರೆ ತುಂಬಾ ಕಷ್ಟ. ಹೌದು. ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ, ಈ TB ರೋಗ ಬಂದಿದೆ ಅಂದ್ರೆ ಅವರನ್ನು ಊರಿಂದ ಹೊರಗಿಡ್ತಾ ಇದ್ರು, ಅಥವಾ ಸಮಾಜ ಅವರನ್ನು ಬಹಿಷ್ಕರಿಸ್ತಾ ಇತ್ತು. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಈಗ ಇದಕ್ಕೆ ಬೇರೆ ಎಲ್ಲ ರೋಗಗಳಾಗಿ ಟ್ರೀಟ್ಮೆಂಟ್ ಸಿಗ್ತದೆ. ಆದ್ರೆ ಒಂದು ಅಂದ್ರೆ ಈ ರೋಗ ಆ ರೋಗಿಯಿಂದ ಬೇರೆಯವರಿಗೆ ಹರಡದೇ ಇರೋ ಹಾಗೆ ನೋಡ್ಕೊಳ್ಬೇಕು. ಅದಕ್ಕೋಸ್ಕರ ಅವರದ್ದು ಕಫದಲ್ಲಿ ನೆಗೆಟಿವ್ ಬರೋವರೆಗೆ ಆದಷ್ಟು ಅವರು ಜಾಗ್ರತೆ ಮಾಡ್ಬೇಕು. ಈಗಂತೂ ಎಲ್ಲರೂ ಮಾಸ್ಕ್ ಹಾಕ್ತಾರೆ, ಇದರಿಂದ TBಯನ್ನು ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತದೆ. ಹಾಗೇನೆ ಮನೆಯಲ್ಲಿ ಯಾರಾದ್ರೂ ರೋಗ ಪ್ರತಿರೋಧಕ ಶಕ್ತಿ ಕಡಿಮೆ ಇರೋರು, ಅಂದ್ರೆ ಮಕ್ಕಳು ಅಥವಾ ವಯಸ್ಸಾದವರು ಅಥವಾ ಬಸ್ರಿ ಬಾಣಂತಿ ಅಂತವ್ರು ಇದ್ರೆ ಅವರಿಂದ ಸ್ವಲ್ಪ ದೂರ ಇರೋದು ಒಳ್ಳೇದು. ಮತ್ತೆ ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕಾಗ್ತದೆ, ಕೆಲ್ಸಕ್ಕೆ ಹೋಗ್ಬೋದು, ಅದರಿಂದ ಯಾವುದೇ ತೊಂದರೆಗಳಿಲ್ಲ. ಆದ್ರೆ ಎಲ್ಲೆಂದ್ರಲ್ಲಿ ತುಪ್ಪಬಾರ್ದು. ಕೆಲವರು ಕೆಮ್ಮು ಬಂತು ಅಂದ್ರೆ ಕೂಡ್ಲೆ ಅಲ್ಲೇ ತುಪ್ತಾರೆ. ಹಾಗೆ ಮಾಡೋದೆಲ್ಲ ಒಂದು ಕೆಟ್ಟ ಅಭ್ಯಾಸ, ಅದರಿಂದ ಬೇರೆಯವರಿಗೆ ಹರಡ್ತದೆ. ಹಾಗೆ ಸ್ವಲ್ಪ ನಾವು ಜಾಗ್ರತೆ ವಹಿಸಿದ್ರೆ ಇದನ್ನ ತುಂಬಾ ಜನಕ್ಕೆ ಹರಡೋದನ್ನ ತಡಿಬಹುದು. ಅದ್ರ ಜೊತೆಲಿ ಈಗ ನಾವು ಎಂತ ಮಾಡ್ತೇವೆ ಅಂದ್ರೆ, ಅವರು ಪೇಷಂಟಿಗೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಸುಲಭ ಆಗ್ಲಿ ಅಂತ ಡಾಟ್ಸ್ ಥೆರಪಿ ಅಂತ ಮಾಡಿದ್ದೇವೆ. ಡಾಟ್ಸ್ ಟ್ರೀಟ್ಮೆಂಟ್ ಅಂದ್ರೆ ನೇರ ನಿಗಾ ಅಲ್ಪಾವಧಿ ಚಿಕಿತ್ಸೆ ಅಂತ, ನೇರ ನಿಗಾವಣೆ ಅಲ್ಪಾವಧಿ ಚಿಕಿತ್ಸೆ. ಇದ್ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಪೇಷಂಟಿಗೆ TB ಇದೆ ಅಂತ ಹೇಳಿದ್ಮೇಲೆ ಅವರಿಗೆ ಇದು ಮಾತ್ರೆ ತಗೊಳ್ಬೇಕು ಅಂತೆಲ್ಲ ಪ್ರಿಸ್ಕ್ರೈಬ್ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ಇದು ಸರ್ಕಾರದ ವತಿಯಿಂದ ನಡೀತಾ ಇರುವಂತದ್ದು. ಒಬ್ರು ಅದನ್ನೆಲ್ಲ ಮೇಲ್ವಿಚಾರಣೆ ಮಾಡ್ಕೊಳ್ಳಿಕ್ಕೆ ಇರ್ತಾರೆ. ಅಂದ್ರೆ ಈ ಪೇಷಂಟ್ ಮೆಡಿಸಿನ್ ಕರೆಕ್ಟ್ ಆಗಿ ತಕೊಳ್ತಾ ಇದ್ದಾರಾ, ಮತ್ತೆ ಯಾವಾಗ ಅವರಿಗೆ ಆಸ್ಪತ್ರೆಗೆ ಹೋಗ್ಲಿಕ್ಕೆ ಹೇಳಿದ್ದಾರೆ, ಕಫ ಟೆಸ್ಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಅದನ್ನ ಮಾಡ್ತಾ ಇದ್ದಾರಾ ಅಂತ ನೋಡ್ಲಿಕ್ಕೆ ಅವರನ್ನ ನಾವು ಟ್ರೀಟ್ಮೆಂಟ್ ಸಪೋರ್ಟರ್ಸ್ ಅಂತ ಕರಿತೇವೆ. ಈ ಅಂಗನವಾಡಿ ಆರೋಗ್ಯ ಕಾರ್ಯಕರ್ತರಿರ್ಬೋದು, ರಿಟೈರ್ಡ್ ಆದ ಟೀಚರ್ಸ್, ಇಲ್ಲ ಯಾವುದೇ ಒಂದು ವಾಲಂಟಿಯರ್ಸ್, ಅವರು ಈ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ತಕೊಂಡು ಇವರು ಪೇಷಂಟ್ ಸರಿಯಾಗಿ ಮೆಡಿಸಿನ್ ತಗೊಳ್ತಾರಾ ಅಂತ ನೋಡುವಂಥದ್ದು. ಹೀಗೆ ಮಾಡೋದ್ರಿಂದ ನಮಗೆ ಟ್ರೀಟ್ಮೆಂಟ್ ಕಂಪ್ಲೀಟ್ ಕಂಟಿನ್ಯೂ ಮಾಡಿ, ಅಂದ್ರೆ ಎಷ್ಟು ದಿನ ತಗೊಳ್ಬೇಕು ಅಷ್ಟು ದಿನದವರೆಗೆ ತಗೊಳ್ಲಿಕ್ಕೆ ಆಗ್ತದೆ. ಇಲ್ದಿದ್ರೆ ಎಷ್ಟೋ ಜನ ರೋಗಿಗಳು ಮಧ್ಯದಲ್ಲಿ ನಿಲ್ಲಿಸ್ತಾರೆ. ಹಾಗಾಗೋದನ್ನು ತಡೆಗಟ್ಟಲಿಕ್ಕೆ ಈ ಟ್ರೀಟ್ಮೆಂಟ್ ಸಪೋರ್ಟರ್ಸ್ ತುಂಬಾನೇ ಸಹಾಯ ಮಾಡ್ತಾ ಇದ್ದಾರೆ. ಎಸ್, ಈಗ ಒಂದು ಮಾತಿದೆ ನೋಡಿ, ನಾಗರಹಾವು ಈಗ ಕಚ್ಚಿದ ತಕ್ಷಣ ಅದು ವಿಷದ್ದಕ್ಕಿಂತ ಜಾಸ್ತಿ ನಾವು ಭಯದಲ್ಲೇ ನಾವು ಪ್ರಾಣವನ್ನು ಕಳ್ಕೊತೀವಿ ಅಂತ. ಸೊ ಒಬ್ಬ ರೋಗಿಗೆ ಮುಖ್ಯವಾಗಿ ಬೇಕಾದಂಥದ್ದು ಮನೋಸ್ಥೈರ್ಯ ಅಂತ ಹೇಳ್ಬೋದು. ಅವನಿಗೆ ಧೈರ್ಯ ಇರಬೇಕು, ಇದನ್ನು ದಾಟಿ ನಾನು ಹೊರಗೆ ಬರ್ತೇನೆ ಅನ್ನೋ ಧೈರ್ಯ ಇರಬೇಕು. ಸೊ ಧೈರ್ಯ ತುಂಬ ಮುಖ್ಯ ಆಗ್ತದೆ. ಆ ಧೈರ್ಯ ಇದ್ದರೆ ಚಿಕಿತ್ಸೆ ಕೂಡ ಆರಾಮ್ಸೆ ಅವರ ಮೇಲೆ ಫಲಕಾರಿ ಆಗ್ತದೆ. ಧೈರ್ಯ ಇಲ್ಲದಿದ್ದರೆ ಎಂತಹ ಚಿಕಿತ್ಸೆ ಆಗಲಿ, ಎಷ್ಟೇ ಒಳ್ಳೆ ಚಿಕಿತ್ಸೆ ಆಗಲಿ, ಫಲಕಾರಿ ಆಗುವಂಥದ್ದು ಸಾಧ್ಯತೆಗಳು ಕಡಿಮೆ ಇರ್ತದೆ. ಹಾಗಿರುವಾಗ ಹೇಗೆ ನೀವು ರೋಗಿಗಳಿಗೆ ಧೈರ್ಯ ತುಂಬ್ತೀರಿ? ಇದು ಕಷ್ಟದ ಕೆಲಸ ಅಂತಾನೆ ಹೇಳ್ಬೋದು. ಹೌದು. ಮುಖ್ಯವಾಗಿ ನಮ್ಮ ಮತ್ತೆ ಪೇಷಂಟಿನ ನಡುವೆ ಇರುವಂತಹ ಒಂದು ನಂಬಿಕೆ, ಅದು ಮುಖ್ಯ. ಸಾಧಾರಣವಾಗಿ ಭಾರತದಲ್ಲಿ ಎಲ್ಲ ಪೇಷಂಟ್ಸ್ ಡಾಕ್ಟರ್ಸ್ ಅನ್ನು ನಂಬ್ತಾರೆ, ನಾವು ಹೇಳಿದ್ದನ್ನು ಕೇಳ್ತಾರೆ. ಅದೊಂದು ಒಳ್ಳೆ ಲಕ್ಷಣ ಅಂತಾನೆ ಹೇಳ್ಬೋದು. ಹಾಗೆ ನಾವು ಅವರಿಗೆ ಒಂದು ರೋಗ ಪತ್ತೆ ಹಚ್ಚಿದ ಕೂಡಲೇ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋ ಮೊದಲು ಪೇಷಂಟಿಗೆ ಕೌನ್ಸಿಲಿಂಗ್ ಕೊಡ್ತೇವೆ, ಅಂದ್ರೆ ಆಪ್ತ ಸಮಾಲೋಚನೆ. ಇದರಲ್ಲಿ ನಾವು ಅವ್ರಿಗೆ ಹೇಳ್ತೇವೆ ಈ ರೋಗ ಹೇಗೆ ಬಂತು, ಹೇಗೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡ್ತದೆ, ಮತ್ತೆ ನಾವು ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್. ಅದ್ರ ಜೊತೆಯಲ್ಲಿ ಅವರು ಎಷ್ಟು ಸಲ ಆಸ್ಪತ್ರೆಗೆ ಬರಬೇಕಾಗ್ತದೆ, ಏನೆಲ್ಲ ಟೆಸ್ಟ್ ಮಾಡಬೇಕು, ಅವರಿಗೆ ಎಲ್ಲಿ ಮಾತ್ರೆ ಔಷಧಿಗಳು ಸಿಗ್ತದೆ, ಅದೆಲ್ಲವನ್ನು ನಾವು ಅವರಿಗೆ ಹೇಳಿ ಅವರಿಗೆ ಅದೆಲ್ಲ ಮನದಟ್ಟು ಮಾಡಿದ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ. ಹಾಗಾಗಿ ಬಹಳ ಜನ ಒಂದು ಕೌನ್ಸಿಲಿಂಗ್ ಕರೆಕ್ಟಾಗಿ ಆದರೆ ಅವರು ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡ್ತಾರೆ. ಇದೇ ತರ ನಾವು ಟ್ರೈನಿಂಗ್ ಅನ್ನು ಟ್ರೀಟ್ಮೆಂಟ್ ಸಪೋರ್ಟರ್ಸಿಗೆ ಕೂಡ ಕೊಟ್ಟಿರ್ತೀವಿ. ಸೊ ಅವರು ತುಂಬಾ ಸಹಾಯ ಮಾಡ್ತಾ ಇದ್ದಾರೆ. ಅದರಿಂದ ಈಗ ನಮ್ಮ ದೇಶದಲ್ಲಿ ಲಾಸ್ಟ್ ಇಯರ್ದು ರಿಪೋರ್ಟ್ ನೋಡಿದ್ರೆ ನೀವು, ಡಿಟೆಕ್ಷನ್ ಇಂಪ್ರೂವ್ ಆಗಿದೆ ಮತ್ತೆ ಟ್ರೀಟ್ಮೆಂಟ್ ಕೂಡ ಇಂಪ್ರೂವ್ ಆಗಿದೆ. ಎಸ್, ಕ್ಷಯ ಮುಕ್ತ ಭಾರತ ಕಾರ್ಯಕ್ರಮ ಇದು. ಸೊ ಭಾರತದಲ್ಲಿ ಕ್ಷಯ ಮುಕ್ತ ಆಗುವಂಥ ಸಾಧ್ಯತೆಗಳು ಇದೆಯಾ ಅಂತ ಹೇಳಿದರೆ, ಕಂಪ್ಲೀಟಾಗಿ ಅದನ್ನು ಗುಣ ಮಾಡಲಿಕ್ಕೆ ಬಹಳ ಕಷ್ಟ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ ನೀವು ಹೇಳಿದಾಗೆ ಕ್ವಾಂಟಿಟಿ ತುಂಬಾ ಇದೆ ಸಾಯುವಂಥವರದ್ದು. ಹಾಗಿರುವಾಗ ಕ್ಷಯಮುಕ್ತ ಭಾರತವನ್ನು ನಾವು ಯಾವಾಗ ನೋಡಬಹುದು? ಈ ನಮ್ಮ ಎಲ್ಲ ಒಂದು ಧ್ಯೇಯ
ಈಗ ಇರುವಂತದ್ದು ಕ್ಷಯಮುಕ್ತದತ್ತ ಭಾರತ ಚಲಿಸಬೇಕು ಅನ್ನುವಂಥದ್ದು. ಈಗ ವಿಶ್ವ ಆರೋಗ್ಯ ಸಂಸ್ಥೆ 2030ನೇ ಇಸ್ವಿಯಲ್ಲಿ ಇದನ್ನ ಮಾಡಬೇಕು ಅಂತ ಅನ್ಕೊಂಡಿದೆ. ಆದ್ರೆ ಭಾರತ ಇನ್ನೂ ಒಂದು ಹೆಜ್ಜೆ ಮುಂದೋಗಿ ಅದಕ್ಕಿಂತ 5 ವರ್ಷ ಮೊದಲೇ ಅಂದ್ರೆ 2025ರಲ್ಲಿ ನಾವು ಭಾರತವನ್ನು ಕ್ಷಯಮುಕ್ತ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಹಾಕೊಂಡಿದ್ದೇವೆ. ಹಾಗಾಗಿ ನಮ್ಮ ಸರ್ಕಾರದ ವತಿಯಿಂದ ಬಹಳಷ್ಟು ಕೆಲಸಗಳು ನಡೀತಾ ಇದೆ. ಈಗ ನೀವು 2019ರ TB ರಿಪೋರ್ಟ್ ನೋಡಿದ್ರೆ ಅದರಲ್ಲಿ ಕೊಟ್ಟಿದ್ದಾರೆ, ಹೋದ ವರ್ಷ ಇಡೀ ವರ್ಷದಲ್ಲಿ ಈ ಡಾಟ್ಸ್ ಟ್ರೀಟ್ಮೆಂಟಿಗೆ ಅವರು ಖರ್ಚು ಮಾಡಿದಂತ ಹಣ, ಅಂದ್ರೆ ಬೇರೆ ಬೇರೆ ಖರ್ಚುಗಳಾಗ್ತದೆ. ಒಂದು ನಮ್ಗೆ ಆ ಮೆಷಿನ್ ಅನ್ನು ತಗೊಳ್ಳಿಕ್ಕೆ, ಸಿಬಿನಾಟ್ ಮೆಷಿನ್ ಅಥವಾ ಕಫ ಟೆಸ್ಟ್ ಮಾಡುವಂತದ್ದು, ಮತ್ತೆ ಅವರಿಗೆಲ್ಲ ಟ್ರೈನಿಂಗ್ ಕೊಡೋದು ಹೇಗ್ ಮಾಡ್ಬೇಕು ಅಂತ, ಮತ್ತೆ ಟ್ರೀಟ್ಮೆಂಟ್ ಸಪೋರ್ಟರ್ಸ್ ಇದ್ದಾರೆ, ಅವರಿಗೆಲ್ಲ ತುಂಬಾ ರೀತಿಯಲ್ಲಿ ಸಹಾಯ ಆಗುವ ಹಾಗೆ ನೋಡ್ಕೊಳ್ತಾ ಇದೆ. ಅದ್ರ ಜೊತೆಯಲ್ಲಿ ಹೋದ ವರ್ಷ 522 ಕೋಟಿ ರೂಪಾಯಿಯನ್ನು ಖಾಲಿ ರೋಗಿಗಳಿಗೆ ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿ ಒಂದು ರೋಗಿಗೆ ತಿಂಗಳಿಗೆ 500 ರೂಪಾಯಿ ಕೊಡ್ತಾರೆ. ಈಗ ಈ ರೋಗ ಇದೆ ಅಂತ ಗೊತ್ತಾದ ಕೂಡಲೇ ಸರ್ಕಾರಕ್ಕೆ ಅದು ನೋಟಿಫಿಕೇಶನ್ ಹೋಗ್ಬೇಕು. ಹೋದ ಕೂಡಲೇ ಅವರು ಪ್ರತಿ ರೋಗಿಗೆ ತಿಂಗಳಿಗೆ 500 ರೂಪಾಯಿ ಕೊಡ್ತಾರೆ. ಇದು ಬಹಳಷ್ಟು ವೀಕ್ಷಕರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸೊ ಇದನ್ನ ಆರೋಗ್ಯ ಕಾರ್ಯಕರ್ತರಲ್ಲಿ ಕೇಳಿದ್ರೆ ಹೇಳ್ತಾರೆ, ಅವ್ರದ್ದು 6 ತಿಂಗಳು ಟ್ರೀಟ್ಮೆಂಟ್ ಮುಗಿಯೋವರೆಗೂ ಸಿಗ್ತದೆ. ಇದು ಯಾಕೆ ಅಂದ್ರೆ, ಒಂದು ಅವರಿಗೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಕಷ್ಟ ಆಗ್ಬೋದು, ಇನ್ನೊಂದು ಅಂದ್ರೆ ಆಹಾರದಲ್ಲಿ ಬದಲಾವಣೆ ಅಗತ್ಯ ಇದೆ. ಜಾನೆಟ್ ಅವ್ರು ಹೇಳಿದ್ರು, ಇಮ್ಯುನಿಟಿ ಪವರ್ ಅನ್ನು ಇಂಪ್ರೂವ್ ಮಾಡಬೇಕು, ಹಾಗೆ ಇದರಲ್ಲಿ ಪ್ರೋಟೀನ್ ಎಲ್ಲ ಜಾಸ್ತಿ ಬೇಕು. ಸೊ ಜಾಸ್ತಿ ಪ್ರೋಟೀನ್ ಬೇಕು ಅಂದ್ರೆ ಕೆಲವರು ತುಂಬಾ ಬಡವರು ಇರ್ತಾರೆ, ಅವರಿಗೆ ಸಾಧ್ಯ ಆಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಪ್ರತಿ ತಿಂಗಳು 500 ರೂಪಾಯಿ ಕೊಡ್ತಾರೆ. ಅದಲ್ದೇನೆ ಟ್ರೀಟ್ಮೆಂಟ್ ಸಪೋರ್ಟರ್ಸ್ ಇದ್ದಾರಲ್ಲ, ಅವರಿಗೆ ಪ್ರತಿ ಒಂದು ಪೇಷಂಟ್ ಇದು ಟ್ರೀಟ್ಮೆಂಟ್ ಅನ್ನು ಕಂಪ್ಲೀಟ್ ಮಾಡಿದ್ರೆ ಅವರಿಗೆ 1000 ರೂಪಾಯಿ ಕೊಡ್ತಾರೆ. ಮತ್ತೆ ಈ ಬುಡಕಟ್ಟು ಜನಾಂಗದವರಿದ್ರೆ ಅಥವಾ ಗುಡ್ಡಗಾಡಲ್ಲಿರುವಂತಹ ಪೇಷಂಟ್ಸ್, ಅವರಿಗೆ ಮೂಲ ಸೌಕರ್ಯಗಳು ಇರೋದಿಲ್ಲ, ಅವರಿಗೆ ಆಸ್ಪತ್ರೆಗೆ ಬಂದು ಹೋಗೋದು ಕಷ್ಟ, ವಾಹನ ಸೌಕರ್ಯ ಇರೋದಿಲ್ಲ, ಅಂತವರಿಗೆ ಇನ್ನೊಂದು 700 ರೂಪಾಯಿ ಕೊಡ್ತಾರೆ, ಪ್ರಯಾಣ ಭತ್ಯೆ ತರ ಅವರಿಗೆ ಅದನ್ನು ಕೊಡ್ತಾರೆ. ಹಾಗೆ ಇದು ಬಹಳಷ್ಟು ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಭಾರತ. ಅದಕ್ಕೋಸ್ಕರ ತುಂಬಾನೇ ದುಡ್ಡು ಖರ್ಚು ಮಾಡ್ತಾ ಇದೆ. ಈಗ ನೋಡಿ, 522 ಕೋಟಿ ಇದಕ್ಕೆ ಡಾಟ್ಸ್ ಟ್ರೀಟ್ಮೆಂಟ್ ಅಲ್ಲಿ ಬರುವಂತಹ ಪೇಷಂಟಿಗೆ, ಮತ್ತೊಂದು 300 ಕೋಟಿಯಷ್ಟು ಸಪೋರ್ಟರ್ಸಿಗೆ ಕೊಟ್ಟಿದ್ದಾರೆ. ಇನ್ನೊಂದು 2 ಕೋಟಿನೋ 3 ಕೋಟಿನೋ ಇರಬೇಕು, ಅದು ಡಾಕ್ಟರ್ಸ್ ಮತ್ತೆ ಪ್ರೈವೇಟ್ ಡಾಕ್ಟರ್ಸ್ ಕ್ಲಿನಿಕ್ಸಿಗೆ ಕೊಟ್ಟಿದ್ದಾರೆ. ಯಾಕೆಂದ್ರೆ ಪ್ರೈವೇಟ್ ಡಾಕ್ಟರ್ಸ್ ಅವರ ಆಸ್ಪತ್ರೆಯಲ್ಲಿ ಈ ರೋಗ ಪತ್ತೆ ಹಚ್ಚಿದ್ರೆ ಅವ್ರು ಅದನ್ನ ಕೂಡಲೇ ಗೌರ್ಮೆಂಟಿಗೆ ಹೇಳಬೇಕು. ಟ್ರೀಟ್ಮೆಂಟ್ ಅವ್ರು ಕೊಡ್ಬೋದು, ತೊಂದರೆ ಇಲ್ಲ, ಬಟ್ ಗೌರ್ಮೆಂಟಿಗೆ ಹೇಳಲೇಬೇಕು ಅವರಿಗೆ ಕೊಡುವಂಥದ್ದು. ಮತ್ತೆ ಈ ಪ್ರಯಾಣ ಭತ್ಯೆ ರೂಪದಲ್ಲಿ ಟ್ರೈಬಲ್ಸಿಗೆ ಕೊಡುವಂಥದ್ದು, ಇದೆಲ್ಲ ಇದು ಖಾಲಿ ದುಡ್ಡು ಕೊಟ್ಟಿದ್ದು. ಅದಲ್ದೇನೆ ಬೇರೆ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಂಡಿದೆ. ಹಾಗಾಗಿ ನಮ್ಗೆ ಒಂದು ಆಶಾಭಾವನೆ ಇದೆ, ನಮ್ಮ ದೇಶ TB ಮುಕ್ತ ಆಗೋದು ಹೆಚ್ಚು ದೂರ ಇಲ್ಲ, ಹೆಚ್ಚು ಸಮಯ ಬೇಕಾಗಿಲ್ಲ, ಬೇಗ ಆಗ್ತದೆ ಅಂತ. ಕ್ಷಯ ಮುಕ್ತ ಭಾರತ ಆದಷ್ಟು ಬೇಗ ಆಗ್ಲಿ ಅಂತ ನಾನು ಹೇಳ್ತೇನೆ. ಕ್ಷಯ ಅನ್ನೋ ವರ್ಡ್ ಸಣ್ಣದಿರ್ಬೋದು, ಅದ್ರ ವಿಷಯ ಸಾಕಷ್ಟಿದೆ. ನಿಮ್ಮಿಂದ ಇನ್ನಷ್ಟು ವಿಷಯಗಳನ್ನ ತಿಳ್ಕೊಳ್ಳೋದಿದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಸಾಕಷ್ಟು ವಿಷಯಗಳನ್ನು ವೈದ್ಯರು ನಮ್ಮ ಜೊತೆ ಹಂಚ್ಕೊಂಡ್ರು. ಇನ್ನಷ್ಟು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬನ್ನಿ. ವಿರಾಮದ ನಂತರ ಮತ್ತೊಮ್ಮೆ ಕ್ಷಯ ಮುಕ್ತ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕಿದೆ. ಬನ್ನಿ ಅವರನ್ನು ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ವಿಷಯಗಳನ್ನು ಹೇಳ್ಕೊಟ್ರಿ. ನಮಗೆ ಸಾಮಾನ್ಯವಾಗಿ TB ಅಂತ ಹೇಳಿದರೆ ಕ್ಷಯ ಅಂತಲೇ ಗೊತ್ತಿರುವಂಥದ್ದು ಕೂಡ ಕಡಿಮೆ. ಹಾಗಿರುವಾಗ ಈ ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹೇಳ್ಕೊಟ್ರಿ. ಆದರೆ ಎಷ್ಟು ಮಾಹಿತಿ ತಿಳ್ಕೊಂಡ್ರೂ ಕೂಡ ಕಡಿಮೆ ಅಂತ ಹೇಳ್ಬೋದು. ನೀವು ಹೇಳಿದಾಗೆ ಸಾವಿನ ಅಂಚಿಗೆ ಹೋಗುವವರ ಸಂಖ್ಯೆ ಕೂಡ ಇದೆ. ಆ್ಯಂಡ್ ಸಣ್ಣ ರೋಗ ಅಂತೂ ಅಲ್ವೇ ಅಲ್ಲ, ಸಾಕಷ್ಟು ಪ್ರಿಕಾಷನ್ಸನ್ನು ತಗೊಳ್ಳೇಬೇಕು. ಆ್ಯಂಡ್ ಟ್ರೀಟ್ಮೆಂಟ್ ಒಂದು 6 ತಿಂಗಳು 8 ತಿಂಗಳು ನೀವು ಹೇಳಿದಾಗೆ ವೈದ್ಯರು ನಿಲ್ಲಿಸಿ ಅಂತ ಹೇಳುವವರೆಗೂ ನಾವು ಟ್ರೀಟ್ಮೆಂಟನ್ನು ನಿಲ್ಲಿಸೋ ಹಾಗಿಲ್ಲ. ಆದರೆ ಈ ಟ್ರೀಟ್ಮೆಂಟ್ ತಗೊಳ್ತಾ ಏನಾದರೂ ಅಡ್ಡ ಪರಿಣಾಮ ಆಗುವಂಥ ಸಾಧ್ಯತೆ ಇದೆ. ಯಾಕಂತ ಹೇಳಿದರೆ ಸಾಕಷ್ಟು ಕಾಲ ಟ್ರೀಟ್ಮೆಂಟನ್ನು ತಗೊಳ್ಬೇಕಾಗ್ತದೆ. ಅದು ಒಬ್ಬ ವ್ಯಕ್ತಿಗೆ ಅದನ್ನು ಸಹಿಸ್ಕೊಳ್ಳುವಂಥದ್ದು ಅಷ್ಟು
ಪವರ್ ಇರ್ತದ, ಅದರಿಂದ ಯಾವ್ದಾದ್ರು ಅಡ್ಡ ಪರಿಣಾಮ ಇದೆಯಾ? ಖಂಡಿತವಾಗಿ ಈ ಮಾತ್ರೆಗಳಿಂದ ಅಡ್ಡ ಪರಿಣಾಮಗಳು ಖಂಡಿತವಾಗಿ ಇವೆ. ಮೊದಲನೇದಾಗಿ ವಾಂತಿ, ವಾಕರಿಕೆ, ಹೊಟ್ಟೆ ನೋವು, ಇದೆಲ್ಲ ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಇಂದ ಬರ್ತದೆ. ಆದ್ರೆ ಅದಕ್ಕೆ ಸರಿಯಾಗಿ ಪೂರಕವಾಗಿ ಅವರು ಡಾಕ್ಟರ್ ಹತ್ರ ಹೋದ್ರೆ ಅವರು ಅದಕ್ಕೆ ಮೆಡಿಸಿನ್ ಅನ್ನು ಕೊಡ್ತಾರೆ. ಸಾಮಾನ್ಯವಾಗಿ ಕಂಡುಬರುವ ಅಡ್ಡ ಪರಿಣಾಮ ಅಂತ ಹೇಳಿದ್ರೆ ವಾಕರಿಕೆ, ವಾಂತಿ, ಹೊಟ್ಟೆ ನೋವು, ಮತ್ತೆ ಹಳದಿ ರೋಗ, ಜಾಂಡಿಸ್ ಅಂತೇಳಿ ಹೇಳ್ತೇವಲ್ಲ, ಹೆಪಟೈಟಿಸ್ ಅಂತೇಳಿ ಸಹ ಹೇಳ್ತೇವೆ, ಅದು ಹಳದಿ ರೋಗ ಬಂದಿರ್ತದೆ. ಮತ್ತೆ ನರ ದೌರ್ಬಲ್ಯ, ಮೂತ್ರಪಿಂಡ ವೈಫಲ್ಯ, ಮತ್ತೆ ಇದೆಲ್ಲ ಲೈಕ್ ಕಾಮನ್ ಆಗಿ ಕಂಡು ಬರ್ತದೆ. ಕೆಲವೊಮ್ಮೆ ಕೆಲವರಿಗೆ ಕಿವಿ ಕೇಳಿಸದಿರುವುದು, ಅದು ಸಹ ಒಂದು ಅಡ್ಡ ಪರಿಣಾಮ. ಹಾಗೂ ಕಾಲಲ್ಲಿ, ಪಾದದಲ್ಲಿ ಬೆಂಕಿ ಬಂದ ಹಾಗೆ ಆಗುವುದು, ಉರಿ, ತುಂಬ ವಿಪರೀತ ಉರಿ, ಮತ್ತೆ ಮೂತ್ರ ಕಡಿಮೆ ಹೋಗುದು, ಮೂತ್ರ ಕೆಂಪಗಾಗಿ ಹೋಗುವುದು, ಇದೆಲ್ಲ ಅಡ್ಡ ಪರಿಣಾಮಗಳು ಸಾಧಾರಣವಾಗಿ ಮಾತ್ರೆಗಳಿಂದ ಕಂಡು ಬರುತ್ತದೆ. ಇದೆಲ್ಲ ಇದ್ರೆ ಅವರು ಡಾಕ್ಟರ್ನ ಭೇಟಿ ಆಗಬೇಕು. ಅದಕ್ಕೆ ಪೂರಕವಾಗಿ ಏನಾದ್ರು ಅದಕ್ಕೂ ಪರಿಹಾರ ಇದೆ. ಸಾಮಾನ್ಯವಾಗಿ ಎಲ್ಲರಲ್ಲೂ ಈ ತರ ಕಂಡು ಬರ್ತದೆ, ಈ ತರ ಅಡ್ಡ ಪರಿಣಾಮಗಳು? ಹೆಚ್ಚಾಗಿ ಇದು ವಾಂತಿ, ವಾಕರಿಕೆ ಅದೆಲ್ಲ ಕಂಡು ಬರ್ತದೆ. ಉಳಿದದ್ದು ಕೆಲವರಲ್ಲಿ ಕಂಡು ಬರ್ತದೆ, ಕೆಲವೊಂದು ಮಾತ್ರೆಗಳಿಂದ ಕೆಲವರಲ್ಲಿ ಕಂಡು ಬರ್ತದೆ. ಆದ್ರೆ ಎಲ್ಲರಲ್ಲಿ ಬರ್ಬೇಕಂತೇಳಿ ಇಲ್ಲ. ಆದ್ರೆ ಒಂದು ವೇಳೆ ಇದ್ರೆ, ಅದು ಅಡ್ಡ ಪರಿಣಾಮ ಇದ್ರೆ ಅವರು ಡಾಕ್ಟರ್ನ ಭೇಟಿಯಾಗುವುದು ಉತ್ತಮ. ಅದಕ್ಕೆ ಪೂರಕವಾಗಿ ಅವರು ಇಷ್ಟೆಲ್ಲ ಹೇಳಿದ ನಂತರ ನಮ್ಗಂತೂ ಭಯ ಇದ್ದೇ ಇರ್ತದೆ. ಕ್ಷಯರೋಗದ ತೀವ್ರತೆ ಈ ರೀತಿ ಕೂಡ ಇರ್ಬೋದು, ಟ್ರೀಟ್ಮೆಂಟ್ ತಗೊಳ್ಳುವಾಗ ಇಷ್ಟೆಲ್ಲ ಕಾಣಿಸ್ಕೊಳ್ತದೆ ರೋಗಗಳು ಅಂತ. ಮುನ್ನೆಚ್ಚರಿಕೆ ಕ್ರಮ ತಗೊಳ್ಳುವಂಥದ್ದು ಅಗತ್ಯ ಅಂತ ನಾನು ಕೂಡ ಭಾವಿಸ್ತೇನೆ. ಯಾವ ರೀತಿ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ತಗೊಳ್ಬೋದು ನಾವು? ನಾನು ಆವಾಗಲೇ ಹೇಳಿದ ಹಾಗೆ ಮುನ್ನೆಚ್ಚರಿಕೆ ಅಂತ ಹೇಳಿದ್ರೆ, ಒಂದು ಅಂತ ಹೇಳಿದ್ರೆ ನಮಗೆ ಈ ರೋಗ ಲಕ್ಷಣಗಳಿದ್ರೆ ಇಮಿಡಿಯೇಟ್ ಆಗಿ ಒಂದೊಳಗೆ ಡಾಕ್ಟರ್ ಲತಾ ಅವರು ಹೇಳುದು, 2 ವಾರಕ್ಕಿಂತ ಜಾಸ್ತಿ ಕೆಮ್ಮು ಇದ್ರೆ ನಾವು ಒಂದು ಪರೀಕ್ಷೆ ಮಾಡಿಸುವುದು ಒಳ್ಳೆಯದು. ಅದು TB ಇರ್ಬೇಕಂತೇಳಿ ಇಲ್ಲ, ಒಂದು ವೇಳೆ ಇದ್ರೆ ಉತ್ತಮ. ಯಾಕಂತ ಹೇಳಿದ್ರೆ ನಾವು ಇದನ್ನು ಹರಡುವುದನ್ನು ನಾವು ಕಡಿಮೆ ಮಾಡಬಹುದು. ಆದ ಕಾರಣ ಒಂದು ವೇಳೆ ರೋಗ ಲಕ್ಷಣಗಳಿದ್ರೆ, ನಮ್ಮಲ್ಲಿ ಯಾವುದಾದ್ರು ರೋಗ ಲಕ್ಷಣಗಳಿದ್ರೆ ಕೂಡಲೇ ಡಾಕ್ಟರ್ ಹತ್ರ ಹೋಗುದು, ಪರೀಕ್ಷೆ ಮಾಡಿಸುದು, ಮತ್ತೆ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ಳುದು, ಅದು ವೆರಿ ಇಂಪಾರ್ಟೆಂಟ್. ಆಮೇಲೆ ಉತ್ತಮ ಗಾಳಿ, ನಾನು ಹಾಗೆ ಹೇಳಿದಾಗೆ ಉತ್ತಮ ಗಾಳಿ ತುಂಬ ಬೇಕು. ಒಳ್ಳೆಯ ಬೆಳಕು, ನೈಸರ್ಗಿಕ ಬೆಳಕು, ಹಾಗೂ ನಮ್ಮ ನೈರ್ಮಲ್ಯ ಅಂದರೆ ಪರ್ಸನಲ್ ಹೈಜೀನ್ ಅಂತೇಳಿ ಹೇಳ್ತೇವೆ. ನಮ್ಮ ನೈರ್ಮಲ್ಯ ಹಾಗೂ ಕಫ್ ಎಟಿಕ್ವೆಟ್ ತುಂಬ ಇಂಪಾರ್ಟೆಂಟ್. ಅಂದರೆ ಕೆಮ್ಮುವ ವಿಧಾನ, ಕೆಮ್ಮುವಾಗ, ಸೀನುವಾಗ ನಾವು ಖರ್ಚಿಪನ್ನು ಬಳಸಬೇಕು, ಬಟ್ಟೆ ಅಥವಾ ಖರ್ಚಿಪನ್ನು ಬಳಸಬೇಕು. ಮತ್ತೆ ಇಲ್ಲದಿದ್ದರೆ ನಾವು ಹೀಗೆ ನಾನು ಆಗ ಹೇಳಿದ ಹಾಗೆ ಹಂಗೆ ಇಲ್ಲಿಂದ ಕೈಯನ್ನು ಅಡ್ಡ ಹಿಡಿಯುವುದು ನಾವು ಕೆಮ್ಮುವಾಗ. ಯಾಕಂತೇಳಿ ನಮ್ಮ ಜೊತೆಯಲ್ಲಿ ಬೇರೆಯವರು ಇದ್ದರೆ, ನಮ್ಮ ಅಕ್ಕಪಕ್ಕ ಯಾರದಿದ್ದರೆ, ಮೊದಲನೇದಾಗಿ ನಮಗೆ ಕೆಮ್ಮು ಹಾಗೆ ಏನಾದ್ರು ಬಂದರೆ ಅದು ನಮ್ಮದು ಕಾನ್ಷಿಯಸ್ ಅಲ್ಲಿ ಇದ್ದರೆ ನಾವು ಬೇರೆಯವರಿಂದ ಸ್ವಲ್ಪ ದೂರ ಹೋಗಿ ಕೆಮ್ಮುವುದು ಅದು ತುಂಬಾ ಉತ್ತಮವಾಗುವುದು. ಒಂದು ವೇಳೆ ನಮಗೆ ರೋಗ ಉಂಟಂತೇಳಿ ಗೊತ್ತಾದ್ರೆ ಅದು ನಮ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತೇಳಿ ಹೇಳ್ತೇವೆ, ಅದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಅಂತರವನ್ನು ಕಾಪಾಡುವುದು ತುಂಬಾ. ಈಗ ನಾವು ಕೊರೋನಾದಿಂದ ನಾವು ಕೇಳ್ತಾ ಇದ್ದೇವೆ ಸೋಷಿಯಲ್ ಡಿಸ್ಟೆನ್ಸಿಂಗ್, ಯೂಸ್ ಆಫ್ ಮಾಸ್ಕ್ ಅಂತೇಳಿ, ಮಾಸ್ಕ್ ಬಳಕೆ, ಸೋಷಿಯಲ್ ಡಿಸ್ಟೆನ್ಸಿಂಗ್, ಅದು ಸಹ ತುಂಬಾ ಇಂಪಾರ್ಟೆಂಟ್. ಮತ್ತೆ ಟ್ರೀಟ್ಮೆಂಟ್ ಅನ್ನು ಕಂಪ್ಲೀಟ್ ಮಾಡೋದು, ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡೋದು, ಅದು ತುಂಬಾ ಇಂಪಾರ್ಟೆಂಟ್. ಅದು 6 ವಾರ ಆಗಲಿ ಅಥವಾ ಕಂಟಿನ್ಯೂಸ್ ಆಗಲಿ 8 ವಾರ ಆಗಲಿ, ಅದನ್ನು ತುಂಬಾ ಇಂಪಾರ್ಟೆಂಟ್. ಡಾಕ್ಟರ್ನ ಭೇಟಿ ಆಗೋದು, ನಿಯಮಿತವಾಗಿ ಡಾಕ್ಟರ್ನ ಭೇಟಿ ಆಗೋದು ಅದು ಸಹ ತುಂಬಾ ಇಂಪಾರ್ಟೆಂಟ್. ಇದೆಲ್ಲ ಕ್ರಮಗಳನ್ನು ನಾವು ಕೈಗೊಂಡ್ರೆ. ಸಾಮಾನ್ಯವಾಗಿ ರೋಗ ಬೇಗ ಗುಣ ಆಗುವಂಥದ್ದು ಏನಾದರೂ ಸಾಧ್ಯತೆ ಇದೆಯಾ ಅಂತ ಹೇಳಿದ್ರೆ, ಕೆಲವರಿಗೆ ಆದಷ್ಟು ಬೇಗ ಗುಣ ಆಗುವಂಥದ್ದು ಅಂಥದ್ದೇನೋ ಸಾಧ್ಯತೆ ಇದೆಯಾ? ಹೌದು, ನಮ್ಮ ಇಮ್ಯುನಿಟಿ ಡೆವಲಪ್ ಆದ್ರೆ ಒಂದು ಬೇಗ ಗುಣ ಟ್ರೀಟ್ಮೆಂಟ್ 6 ತಿಂಗಳು ಅದು ಬೇಕೇ ಬೇಕು. ಆದ್ರೆ ಸ್ಪೂಟಮ್ ನೆಗೆಟಿವ್ ಬರ್ತದೆ, ಸ್ಮಿಯರ್ ನೆಗೆಟಿವ್ ಅಂತ ಹೇಳ್ತೇವೆ. ಅದು ನೆಗೆಟಿವ್ ಬಂದ್ರೆ ಅವರು ಇನ್ನೊಬ್ಬರಿಗೆ ರೋಗ ಹರಡುವ ಸಾಧ್ಯತೆ ಕಡಿಮೆ ಇರ್ತದೆ. ಅವರಲ್ಲಿ ರೋಗಾಣು ಇರ್ತದೆ, ಆದ್ರೆ ಅವರಿಂದ ಬೇರೆಯವರಿಗೆ ರೋಗ ಬರುವಂತ ಸಾಧ್ಯತೆ ಕಡಿಮೆ ಇರ್ತದೆ. ಹಾಗೆ ಇದಕ್ಕೆ ಬೇಗ ಗುಣ ಮಾಡ್ಲಿಕ್ಕೆ ಅಂತ ಶಾರ್ಟ್ ಕಟ್ ಮೆಥಡ್ ಅಂತ ಇಲ್ಲ. ಇದಕ್ಕೆ ಟ್ರೀಟ್ಮೆಂಟ್ 6 ತಿಂಗಳು ತಗೊಳ್ಳೇಬೇಕು. ತಾಳ್ಮೆಯಿಂದ 6 ತಿಂಗಳು ಟ್ರೀಟ್ಮೆಂಟ್ ಅನ್ನ ನಾವು ಕಂಪ್ಲೀಟ್ ಮಾಡ್ಲೇಬೇಕು. ಈಗ ಸಾಮಾನ್ಯವಾಗಿ ಕೆಮ್ಮು ಅಂತ ಹೇಳಿದ್ರೆ ಈಗ ಎಣ್ಣೆ ಅಂಶದ ಯಾವುದು ಮುಟ್ಬಾರ್ದು, ಆ ರೀತಿ ಒಂದು ಪ್ರಿಕಾಷನ್ಸ್ ನಾವು ಕೇಳೇ ಇರ್ತೇವೆ. ಈಗ ಮಾಮೂಲಿ ಡಾಕ್ಟರ್ ಅಲ್ಲಿ ಸಾಮಾನ್ಯ ಕೆಮ್ಮಿಗೆ ಎಣ್ಣೆ ಅಂಶನ ಮುಟ್ಬಾರ್ದು ಅಥವಾ ಕೆಲವೊಂದು ರೆಮಿಡೀಸ್ ಅನ್ನ ಹೇಳ್ತಾರೆ. ಅದೇ ಕ್ಷಯ ರೋಗ ಬಂದಾಗ ನಾವು ಆಹಾರದಲ್ಲಿ ಏನಾದ್ರೂ ಬದಲಾವಣೆ ಮಾಡ್ಕೊಳ್ಬೇಕಾದ ಅವಶ್ಯಕತೆ ಇರ್ತದೆ? ಆಹಾರದಲ್ಲಿ ಬದಲಾವಣೆ ಅಂದ್ರೆ ಪ್ರೋಟೀನ್ ಜಾಸ್ತಿ ತಗೊಳ್ಬೇಕು. ಮತ್ತೆ ಎಣ್ಣೆ, ಜಿಡ್ಡಿನಂಶ, ಈ ಫ್ಯಾಟ್ ಕಡಿಮೆ ಮಾಡಿದಷ್ಟು ಒಳ್ಳೇದೆ. ಅದು TB ರೋಗಕ್ಕೆ ಅಂತಲ್ಲ, ಎಲ್ಲಾ ರೋಗಕ್ಕೂ ಒಳ್ಳೇದು, ನಮ್ಮ ಹಾರ್ಟಿಗೆ ಕೂಡ ಒಳ್ಳೇದು. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಹೇಳೋ ಹಾಗೆ ಪ್ರಪಂಚದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಾ ಇರೋ ಕಾಯಿಲೆ ಅಂದ್ರೆ ಹೃದಯಕ್ಕೆ ಸಂಬಂಧಪಟ್ಟಿದ್ದು. ಅದಕ್ಕೆ ಒಂದು ಕಾರಣ ಈ ಫ್ಯಾಟ್. ಸೊ ಅದು ಫ್ಯಾಟ್ ಕಡಿಮೆ ಮಾಡೋದು ತುಂಬಾ ಒಳ್ಳೇದು. ಅದ್ರ ಜೊತೆಗೆ ನಾವು
ನೀರು ಜಾಸ್ತಿ ಕುಡಿಬೇಕು. ಈ ಕೆಮ್ಮೆಲ್ಲ ಇರೋದ್ರಿಂದ ಸರಿಯಾಗಿ ನೀರು ಕುಡಿದ್ರೆ ಆ ಒಂದು ಕೆಮ್ಮು ಕಫ ನಮ್ಮ ಶ್ವಾಸಕೋಶದ ಒಳಗೆ ಇರೋದಿಲ್ಲ, ಅದು ಹೊರಗೆ ಬರ್ತದೆ, ಕೆಮ್ಮಿ ಅದನ್ನು ತುಪ್ಪಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ನೀರನ್ನು ಜಾಸ್ತಿ ಕುಡಿಬೇಕು. ಪ್ರೋಟೀನ್ ಇರುವಂತ ಆಹಾರ, ಬೇಳೆಕಾಳುಗಳು, ಹಸಿರು ತರಕಾರಿಗಳು, ಮೊಟ್ಟೆ, ಇದೆಲ್ಲ ಒಳ್ಳೆಯ ಆಹಾರಗಳು. ಮತ್ತೆ ತುಂಬಾ ಮಸಾಲ ನಾವು ಹೊರಗಡೆ ಎಲ್ಲ ತಿಂತೇವಲ್ಲ ರೋಡ್ ಸೈಡ್, ಅಂತದೆಲ್ಲ ಕಡಿಮೆ ಮಾಡಿದ್ರೆ, ಜಂಕ್ ಫುಡ್ ಅಂತದೆಲ್ಲ ಕಡಿಮೆ ಮಾಡೋದು ತುಂಬಾ ಒಳ್ಳೇದು. ಧೂಮಪಾನ ಮದ್ಯಪಾನ ಬೇಡವೇ ಬೇಡ, ಅದರಿಂದ ಪ್ರಯೋಜನಕ್ಕಿಂತ ಜಾಸ್ತಿ ದುಷ್ಪರಿಣಾಮಗಳೇ ಇದೆ. ಅದ್ ಕೆಲವರು ಅಂದ್ರೆ ತುಂಬಾ ಬೇಕು ಅವರಿಗೆ, ನನ್ಗೆ ಯಾಕೆ ಅಂತ ಅರ್ಥನೇ ಆಗ್ತಾ ಇಲ್ಲ ಅದರಿಂದ ಏನ್ ಆಗ್ತಾ ಇದೆ ಅಂತ. ಬಟ್ ಅದರಿಂದ ನಾವು ರೋಗಕ್ಕೆ ಆಹ್ವಾನ ಕೊಟ್ಟ ಹಾಗೆ. ಇದು ಟಿಬಿಗೆ ಮಾತ್ರ ಅಲ್ಲ, ಬೇರೆ ರೋಗಕ್ಕೆ ಕೂಡ ಅದೊಂದು ಆಹ್ವಾನ ಇದ್ದಾಗೆ. ಹಾಗೆ ಅದನ್ನೆಲ್ಲ ಕಂಟ್ರೋಲ್ ಮಾಡಿ ಆಹಾರ ಪದ್ಧತಿಯಲ್ಲಿ ಸ್ವಲ್ಪ ಬದಲಾವಣೆ ಮಾಡಬೇಕು. ಯಾವತ್ತು ತಿಂಡಿಯನ್ನು ಮಿಸ್ ಮಾಡ್ಲೇಬಾರ್ದು. ಈಗೀಗ ಅದೊಂದು ನಮ್ಮ ದೇಶದಲ್ಲಿ ಪಿಡುಗು ಅಂತ ಹೇಳ್ಬೋದೇನು. ಬೆಳಿಗ್ಗೆ ಬೇಗ ಏಳೋದಿಲ್ಲ, ಬೆಳಗಿನ ತಿಂಡಿ ಮಿಸ್ ಮಾಡ್ತಾರೆ, ರಾತ್ರಿ 12 ಗಂಟೆವರೆಗೂ ಊಟ ಮಾಡ್ತಾರೆ, ತೊಂದ್ರೆ ಇಲ್ಲ. ಎಲ್ರು ಅಂತಲ್ಲ, ಕೆಲವ್ರು ಹಾಗೆ ಮಾಡ್ತಿದ್ದಾರೆ. ಅದ್ರಿಂದ ರೋಗ ಬರೋ ಸಾಧ್ಯತೆ ಜಾಸ್ತಿ ಇರ್ತದೆ. ಹಾಗೆ ಬೆಳಗಿನ ತಿಂಡಿಯನ್ನು ಯಾವತ್ತೂ ಮಿಸ್ ಮಾಡಬಾರ್ದು. ಅದರಿಂದ ರೋಗ ಅಂದ್ರೆ ನಮ್ಮ ರೋಗ ಪ್ರತಿರೋಧಕ ಶಕ್ತಿ ಕೂಡ ಕಡಿಮೆ ಆಗ್ತದೆ. ಹಾಗಾಗಿ ಸರಿಯಾಗಿ ಸಮಯದಲ್ಲಿ ಒಳ್ಳೆಯ ಆಹಾರ, ಫ್ರೆಶ್ ಫುಡ್ ಅನ್ನು ತಗೊಳ್ಳೋದು ತುಂಬಾ ಒಳ್ಳೆಯದು. ವೆಜಿಟೇಬಲ್ಸ್ ಮತ್ತೆ ಹಣ್ಣುಗಳು ಇದೆಲ್ಲ ತಿನ್ನೋದ್ರಿಂದ ಆದಷ್ಟು ನಮ್ಮ ಆರೋಗ್ಯ ಇಂಪ್ರೂವ್ ಆಗ್ತದೆ. ಕೆಲವೊಮ್ಮೆ ನಮಗೆ ಭಾವನೆ ಇದೆ, ಆಸ್ಪತ್ರೆಗೆ ಹೋಗೋ ಅವಶ್ಯಕತೆ ಇಲ್ಲ, ನಾವೇ ಗುಣ ಮಾಡ್ಕೊಳ್ತೇವೆ, ಅಥವಾ ಮನೆ ಮದ್ದ ಏನೋ ಮಾಡ್ಕೊಂಡು ನಾವೇ ಗುಣ ಮಾಡ್ಕೊಳ್ತೇವೆ ಅಂತ. ಅಂಥವ್ರಿಗೆ ಏನು ಹೇಳ್ತೀರಿ? ಆಸ್ಪತ್ರೆಯ ಅವಶ್ಯಕತೆ, ಟ್ರೀಟ್ಮೆಂಟ್ನ ಅವಶ್ಯಕತೆ ಕ್ಷಯ ರೋಗಿಗಳಿಗೆ ಎಷ್ಟಿದೆ? 100ಕ್ಕೆ 100% ಆಸ್ಪತ್ರೆ ಅವಶ್ಯಕತೆ ಇದೆ. ಆದ್ರೆ ಅವರು ದೊಡ್ಡ ದೊಡ್ಡ ಆಸ್ಪತ್ರೆಗಳಿಗೆ ಹೋಗಿ ದಿನಗಟ್ಲೆ ಕಾಯ್ಬೇಕಾದ ಅವಶ್ಯಕತೆ ಇಲ್ಲ. ಯಾವುದೇ ಅವರಿಗೆ ಹತ್ತಿರ ಇರುವಂತಹ ಯಾವುದೇ ಒಂದು ಆಸ್ಪತ್ರೆಗೆ ಹೋದ್ರೆ, ಅದು ಸರ್ಕಾರಿದು ಇರ್ಬೋದು ಇಲ್ಲ ಪ್ರೈವೇಟ್ ಇರ್ಬೋದು, ಅವರಿಗೆ ಹೇಗೆ ಬೇಕೋ ಹಾಗೆ ತೋರ್ಸ್ಕೊಳ್ಳೋದು ತುಂಬಾ ಅವಶ್ಯಕತೆ. ಇದು ಒಮ್ಮೆ ಪತ್ತೆ ಹಚ್ಚಲಿಕ್ಕೆ ಮಾತ್ರ ಅಲ್ಲ, ಮತ್ತೆ ಅವರಿಗೆ ವಾಪಸ್ ನಾವು ಕಫ ಟೆಸ್ಟ್ ಮಾಡಬೇಕು, ಎಷ್ಟು ದಿನದವರೆಗೆ ಅವ್ರು ಟ್ರೀಟ್ಮೆಂಟ್ ತಗೊಳ್ಬೇಕು ಅನ್ನೋದನ್ನ ಹೇಳ್ಬೇಕು. ಹಾಗಾಗಿ ಆಸ್ಪತ್ರೆಗೆ ಹೋಗ್ಬೇಕು, ಆರೋಗ್ಯ ಕಾರ್ಯಕರ್ತರನ್ನು ಭೇಟಿ ಮಾಡಲೇಬೇಕು. ಇದಿಲ್ದೇನೆ ಮನೆಯಲ್ಲಿ ಟಿಬಿಯನ್ನು ಗುಣಪಡಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆಗುವಂತ ಮಾತೇ ಅಲ್ಲ ಇದು. ಯಾವುದೇ ಮನೆ ಮದ್ದಲ್ಲಿ ಇದು ಹುಷಾರಾಗೋದಿಲ್ಲ. ಅಥವಾ ಈಗ ಬೇರೆ ರೀತಿಯ ಟ್ರೀಟ್ಮೆಂಟ್ಸ್ ಎಲ್ಲ ಇದೆ, ಅದರಿಂದ ಎಷ್ಟರ ಮಟ್ಟಿಗೆ ಪರಿಣಾಮ ಆಗ್ತದೆ ಅನ್ನೋದು ಇನ್ನು ನಮಗೆ ಪೂರ್ತಿಯಾಗಿ ಗೊತ್ತಾಗ್ಲಿಲ್ಲ. ಹಾಗಾಗಿ ಬೇರೆ ಎಲ್ಲ ನೋಡೋದಕ್ಕಿಂತ ಈಗ ಇರುವಂತಹ ಒಂದು ಟ್ರೀಟ್ಮೆಂಟ್ ಅನ್ನು ತಗೊಂಡ್ರೆ, ಈಗ ನಾವು ಕೊಡುವಂತ ಈಗ ಭಾರತ ಸರ್ಕಾರ ಏನು ಕೊಡ್ತಾ ಇದೆ ಫ್ರೀಯಾಗಿ, ಆ ಟ್ರೀಟ್ಮೆಂಟ್ ಇಂದ ಟಿಬಿ ಪೂರ್ತಿಯಾಗಿ ಹುಷಾರಾಗ್ತದೆ, 100% ಕ್ಯೂರೇಬಲ್. ಹಾಗಾಗಿ ಈ ಟ್ರೀಟ್ಮೆಂಟ್ ಅನ್ನು ಆಸ್ಪತ್ರೆಯಿಂದ ತಗೊಳ್ಳೋದು ಭಾರಿ ಉತ್ತಮ. ಯಾವುದೇ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗದೆ ಜೀವ ಅನ್ನುವಂಥದ್ದು ಒಂದೇ ಸರ್ತಿ ಸಿಗುವಂಥದ್ದು. ಸೊ ಸಾಕಷ್ಟು ಜಾಗೃತೆಯನ್ನು ನಾವು ವಹಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ. ರೋಗ ಕೂಡ ವೈಜ್ಞಾನಿಕನೇ, ಚಿಕಿತ್ಸೆ ಕೂಡ ವೈಜ್ಞಾನಿಕನೇ. ಆದರೆ ಅವೈಜ್ಞಾನಿಕ ಮಾತುಗಳು, ಮೂಢನಂಬಿಕೆಗಳು ಸಾಕಷ್ಟು ಜನರಲ್ಲಿ ಈಗಲೂ ಇದೆ. ಎಜುಕೇಟೆಡ್ ಆಗಿದ್ರು ಕೂಡ ಕೆಲವೊಂದು ಅದರ ಬಗ್ಗೆ ಮೊರೆ ಹೋಗುವವರು ಜಾಸ್ತಿ ಇರ್ತಾರೆ. ಈಗ ನಾಗದೋಷದಿಂದ ಕ್ಷಯ ರೋಗ ಬಂದಿದೆ, ಲೈಕ್ ಆ ಥರ, ಅದಕ್ಕೆ ಒಂದು ಬೇರೆ ಏನಾದರೂ ನಾಗದೋಷದಿಂದ ಬಂದಿದೆ ಅಂದ ತಕ್ಷಣ ನಾವು ಡಾಕ್ಟರ್ ಬದಲು ಜ್ಯೋತಿಷ್ಯಗಳ ಬಳಿ ಓಡಿ ಹೋಗ್ತೇವೆ. ಸೊ ಅಂಥವರಿಗೆಲ್ಲ ಏನು ಹೇಳ್ತೀರಿ ನೀವು? ಹೌದು, ಜನರಲ್ಲಿ ಒಂದು ಮೂಢನಂಬಿಕೆ, ಇದು ಖಂಡಿತವಾಗಿ ಮೂಢನಂಬಿಕೆ. ನಾಗದೋಷದಿಂದ ಬಂದಿರ್ಬೋದು, ಅಥವಾ ಯಾರೋ ಕೈಮದ್ದು ಹಾಕಿದ್ದಾರೆ, ಇನ್ಯಾರೋ ಮಾಟ ಮಾಡಿದ್ದಾರೆ, ಮಂತ್ರ ಮಾಡಿದ್ದಾರೆ, ಯಾರದೋ ಶಾಪದಿಂದ ಬಂದಿದೆ, ಇಂಥದ್ದೆಲ್ಲ ಮೂಢನಂಬಿಕೆಗಳು ಮೊದ್ಲಿತ್ತು. ಯಾಕೆಂದ್ರೆ ಆಗ ನಮ್ಗೆ ಟಿಬಿಗೆ ಕಾರಣ ಏನು ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಗೊತ್ತಿದೆ. ಈಗ ಒಂದು ಆ ಬ್ಯಾಕ್ಟೀರಿಯಾ ಇದೆ ಅಲ್ಲ, ಅದರಿಂದ ಈ ರೋಗ ಬರ್ತದೆ ಅಂತ ಗೊತ್ತಾಗಿದೆ. ಹಾಗಾಗಿ ನಾವು ಅದನ್ನೆಲ್ಲ ಮಾಡ್ತಾ ಇದ್ರೆ ನಮ್ದು ಟೈಮು ಕೂಡ ಮುಂದುವರಿತಾ ಇರ್ತದೆ ಟ್ರೀಟ್ಮೆಂಟ್ ತಗೊಳ್ಳೋದು. ಎರಡನೇದಾಗಿ ದುಡ್ಡು ಕೂಡ ಖಾಲಿ ಮಾಡಿಕೊಂಡು ಕುತ್ಕೊಳ್ಬೇಕಷ್ಟೇ. ಸಮಯ ಕೈ ಮೀರ್ತಾ ಹೋಗ್ತಾ ಇರ್ತದೆ, ನಿಲ್ಲುವುದಿಲ್ಲ. ಹಾಗಾಗಿ ನಾವು ಇದಕ್ಕೆ ಸರಿಯಾದ ಒಂದು ಸಮಯದಲ್ಲಿ ಟ್ರೀಟ್ಮೆಂಟ್ ತಗೊಳ್ಳೋದು ಬಾರಿ ಉತ್ತಮ. ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡಿ ಅದು ಬಾರಿ ಒಳ್ಳೇದು, ಪೂಜೆ ಮಾಡಿಸಿ ಅದು ಒಳ್ಳೇದು. ಆದ್ರೆ ಅದರಿಂದ ಟಿಬಿ ಹುಷಾರಾಗೋದಿಲ್ಲ. ನಮ್ಮ ಮನಸ್ಸಿಗೆ ಸಮಾಧಾನ ಸಿಗ್ತದೆ, ನಮ್ಗೆ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗ್ತದೆ, ಅದೆಲ್ಲ ಮಾಡ್ಬೋದು. ಆದ್ರೆ ಟಿಬಿಗೆ ಆಸ್ಪತ್ರೆಗೆ ಹೋಗಿಯೇ ಮದ್ದು ಮಾಡಬೇಕು. ಎಸ್. ಸೊ ಟಿಬಿಯಿಂದ ಬಂಜೆತನ ಬರ್ತದೆ ಅಂತ ಕೇಳ್ಪಟ್ಟಿದ್ದಿದೆ. ಸಾಕಷ್ಟು ಮಂದಿಯಲ್ಲಿ ಒಂದು ಅಭಿಪ್ರಾಯ ಇದೆ, ಟಿಬಿಯಿಂದ ಬಂಜೆತನ ಬರ್ತದೆ ಅಂತ. ಅದು ನಿಜಾನ? ಬಂಜೆತನ ಈ ಹೆಂಗಸರಲ್ಲಿ ಅಂಡಾಣು ಉತ್ಪತ್ತಿ ಆಗುವಂತ ಅಂಡಾಶಯದಲ್ಲಿ ಟಿಬಿ ಬಂದ್ರೆ ಸ್ವಲ್ಪ ಮಟ್ಟಿಗೆ ಸಾಧ್ಯತೆ ಇದೆ.
ಅದು ಬಿಟ್ರೆ ಬೇರೆ ಯಾರಲ್ಲಿಯೂ ಈ ಮಕ್ಕಳಾಗ್ಲಿಕ್ಕೆ ಯಾವುದೇ ತರದ ತೊಂದರೆಗಳಿಲ್ಲ. ನಾನು ಆಸ್ಪತ್ರೆಯಲ್ಲಿ ನೋಡಿದ್ದೀನಿ, ಕೆಲವು ಪೇರೆಂಟ್ಸ್ ಕೇಳ್ತಾರೆ ಮಕ್ಕಳಲ್ಲಿ ಬಂದ್ರೆ, ಅಯ್ಯೋ ನನ್ನ ಮಗಳಿನ್ನೂ ಸಣ್ಣವಳು, 10 ವರ್ಷ 12 ವರ್ಷ ಅಷ್ಟೇ, ಅವಳಿಗೆ ಈಗಲೇ TB ಬಂತು, ಅವಳಿಗೆ ಮದುವೆ ಮಾಡ್ಬೋದಾ, ಮಕ್ಕಳಾಗತ್ತಾ ಅಂತ. ಖಂಡಿತವಾಗಿ ಯಾವುದೇ ತೊಂದರೆಗಳಿಲ್ಲ. ಅವರಿಗೆ ಅವರು ನಾರ್ಮಲ್ ಆಗಿ ನಾವೆಲ್ಲ ಹೇಗಿರ್ತೇವೆ ಅದೇ ತರ ಜೀವನವನ್ನು ನಡೆಸ್ಬೋದು. ಖಾಲಿ ಒಂದು TB ಬಂದ ಕೂಡಲೇ ಅವ್ರದ್ದು ಯಾವುದೋ ಒಂದು ದೇಹದ ಒಂದು ಭಾಗವೇ ಹೋಯ್ತು ಅಂತ ಹಾಗೇನಿಲ್ಲ. ಅದು ಹುಷಾರ್ ಮಾಡ್ಬೋದು. ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಅವರು ಖಂಡಿತ ಹುಷಾರಾಗ್ತಾರೆ. ಇದು ಚಿಕಿತ್ಸೆ ಇರುವಂತಹ ರೋಗ, ಹಾಗಾಗಿ ಹೆಚ್ಚು ಹೆದರುವಂತಹ ಅವಶ್ಯಕತೆ ಇಲ್ಲ. ಆದ್ರೂ ನಮ್ಮ ಜಾಗೃತೆಯಲ್ಲಿ ನಾವು ಇರಬೇಕಾಗ್ತದೆ. ಅಂಡ್ ಕ್ಷಯ ರೋಗ ಅಂತ ಹೇಳಿದ್ರೆ ಈಗ 6 ಮಂತ್ ಇದು ನಮ್ದು ಟ್ರೀಟ್ಮೆಂಟ್ ಆದ ನಂತರ ರಿಲೀಫ್ ಅಪ್ಪ, ಇನ್ನು ನಮ್ಗೆ ಯಾವ ರೋಗ ಅಂಟುದಿಲ್ಲ, ಕ್ಷಯ ರೋಗ ಬರೋದಿಲ್ಲ ಅಂತ ಆರಾಮ್ಸೆ ಇರಬಹುದಾ, ಅಥವಾ ಕ್ಷಯ ರೋಗ ಮತ್ತೆ ಕಾಣಿಸಿಕೊಳ್ಳುವಂತ ಸಾಧ್ಯತೆ ಇರ್ತದೆ? ಈ ಕ್ಷಯರೋಗ ಒಮ್ಮೆ ಬಂದ ಮೇಲೆ ಪುನಃ ಬರುವ ಚಾನ್ಸಸ್ ಇರುತ್ತೆ. ಒಮ್ಮೆ ನಾನು ಟ್ರೀಟ್ಮೆಂಟ್ ತಗೊಂಡಿದ್ದೇನೆ, ನನಗೆ ಗುಣ ಆಯ್ತು ಅಂತೇಳಿ ಅಲ್ಲ, ಪುನಃ ಟ್ರೀಟ್ಮೆಂಟ್ ತಗೊಂಡು ಇದು ಆದ ಮೇಲೆ ಅವರಿಗೆ ಪುನಃ 1 ಸಲ ಬರುವ, 2 ಸಲ 3 ಸಲ ಬಂದ ನಿದರ್ಶನಗಳಿವೆ. ಪುನಃ ಸಹ ಬರುವ ಚಾನ್ಸಸ್ ಇರುತ್ತೆ. ಸಾಕಷ್ಟು ಸಾಧ್ಯತೆಗಳು ಇರ್ತದೆ. ಈಗ ಈ ಟ್ರೀಟ್ಮೆಂಟ್ ಕೊಡೋ ಟೈಮಲ್ಲಿ ಕೂಡ ನಾವು ಅವರನ್ನು 2 ವರ್ಷ ಫಾಲೋ ಅಪ್ ಮಾಡ್ತೇವೆ. ಈ ಒಂದ್ಸಲ ಅವ್ರಿಗೆ ಟ್ರೀಟ್ಮೆಂಟ್ 6 ತಿಂಗಳು ಮುಗೀತು, ಎಲ್ಲಾ ರಿಪೋರ್ಟ್ ನೆಗೆಟಿವ್ ಇದೆ, ಅವ್ರು ಪೂರ್ತಿಯಾಗಿ ಹುಷಾರಾಗಿದ್ದಾರೆ ಅಂದ್ರೆ ನಾವು ಬಿಡ್ತಾ ಇಲ್ಲ. ಈ ಸರ್ಕಾರದ ವತಿಯಿಂದ ಅವರನ್ನು 2 ವರ್ಷದವರೆಗೆ ಫಾಲೋ ಅಪ್ ಮಾಡಿ ನೋಡ್ತೇವೆ ನಾವು. ಹಾಗಾಗಿ ಇದು ಮರುಕಳಿಸುವ ಸಾಧ್ಯತೆ ಇದೆ. ಸಾಧಾರಣ 2% ಪೇಷಂಟ್ ಅಲ್ಲಿ ಇದು ಅಟ್ಯಾಕ್ ಆಗ್ತದೆ. ಓಕೆ, ಒಮ್ಮೆ ಕ್ಷಯ ರೋಗ ಬಂದ ನಂತರ ನಮ್ಮ ಬಗ್ಗೆ ನಾವು ಎಚ್ಚರಿಕೆಯಲ್ಲಿರುವಂಥದ್ದು ಸಾಕಷ್ಟು ಇಂಪಾರ್ಟೆಂಟ್ ಅಂತ. ನನ್ನ ಒಂದು ಡೌಟ್ನ ಪ್ರಕಾರ ಇದು ನಗರಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ ಅಥವಾ ಹಳ್ಳಿಗಳಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ? ಯಾಕಂತ ಹೇಳಿದ್ರೆ ಕೊರೋನಾ ಅಂತ ಹೇಳುವಾಗ ಅಷ್ಟೇ, ಜಾಸ್ತಿ ಜನಜಂಗುಳಿ ಇದ್ದಲ್ಲಿ ಜಾಸ್ತಿ ರೋಗ ಸೋಂಕಿತರು ಜಾಸ್ತಿ ಇದ್ರು. ಹಳ್ಳಿಗೆ ಕಂಪೇರ್ ಮಾಡಿದ್ರೆ ಫ್ರೆಶ್ ಏರ್ ಕೂಡ ಇರ್ತದೆ, ಅಲ್ಲಿ ಸಾಕಷ್ಟು ಒಳ್ಳೆ ಗಾಳಿ ಇರ್ತದೆ. ಆದ್ರೂ ಕೆಲವೊಂದು ವೈಜ್ಞಾನಿಕ ವಿಷಯಗಳು ಅವರಿಗೆ ಗೊತ್ತಿರೋದಿಲ್ಲ. ಸಾಕಷ್ಟು ಅಲ್ಲಿ ಸಾಧ್ಯತೆ ಬಾಧ್ಯತೆಗಳು ಎರಡೂ ಕೂಡ ಇದೆ. ಸೊ ಹಳ್ಳಿಗಳಲ್ಲಿ ಜಾಸ್ತಿ ನಿಮ್ಗೆ ಕ್ಷಯ ರೋಗಿಗಳು ಕಂಡು ಬರ್ತಾರಾ ಅಥವಾ ನಗರಗಳಲ್ಲಿ ಜಾಸ್ತಿಯಾ? ಇದು ಮೊದಲು ನಗರ ಪ್ರದೇಶದಲ್ಲಿ ಜಾಸ್ತಿ ಇತ್ತು, ಹಳ್ಳಿಯಲ್ಲಿ ಇರ್ಲಿಲ್ಲ ಅಂತಲ್ಲ, ನಮಗೆ ಗೊತ್ತಾಗ್ತಿರ್ಲಿಲ್ಲ. ಹೌದು, ಈಗ ಕೂಡ ಅದೇ ತರ ಇದೆ. ಈ ನಗರಗಳಲ್ಲಿ ಮತ್ತೆ ಎಲ್ಲಿ ಜಾಸ್ತಿ ಜನ ಒಟ್ಟಿಗೆ ವಾಸಿಸ್ತಾರೆ, ಮಹಾನಗರಗಳಲ್ಲಿ, ಅಂತ ಕಡೆ ಇದು ಜಾಸ್ತಿಯಾಗಿ ಪತ್ತೆ ಹಚ್ತಾ ಇದ್ದೇವೆ. ಆದ್ರೆ ನಾನು ಒಂದು ಅಲ್ಲಿ ಇದೆ ಇಲ್ಲಿ ಇದೆ ಅಂತ ಕಂಪ್ಲೀಟ್ ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ಯಾಕೆಂದ್ರೆ ಎಲ್ಲಿ ಪತ್ತೆ ಹಚ್ತೇವೆ ಅದ್ರ ಮೇಲೆ ಇರ್ತದೆ. ಆದ್ರೆ ಹುಷಾರ್ ಮಾಡ್ಕೊಳ್ಳೋದು ಬಹುಶಃ ನನ್ಗೆ ಅನ್ನಿಸ್ತದೆ ಹಳ್ಳಿಯವರಿಗೆ ಸುಲಭ ಇರ್ಬೋದು. ಅವ್ರು ನಮ್ಮ ಟ್ರೀಟ್ಮೆಂಟ್ ಅನ್ನು ಒಪ್ಪಿ ತಗೊಂಡ್ರೆ ಅವ್ರಿಗೆ ಒಳ್ಳೇದು. ನೀವು ಹೇಳ್ದಾಗೆ ಅಲ್ಲಿ ಕಲುಷಿತ ವಾತಾವರಣ ಇಲ್ಲ. ಹೌದು, ಮತ್ತೆ ಅವರಿಗೆ ಹಣ್ಣು ತರಕಾರಿಗಳೆಲ್ಲ ತುಂಬಾ ಇರ್ತದೆ ಅವರಿಗೆ. ಹಾಗಾಗಿ ಅವರು ಅದನ್ನೆಲ್ಲ ಉಪಯೋಗಿಸ್ಕೊಂಡ್ರೆ ಅವರಿಗೆ ಬೇಗ ಹುಷಾರಾಗ್ಲಿಕ್ಕೆ ಆಗ್ತದೆ. ಆದ್ರೆ ನಾನೊಂದು ಆರ್ಟಿಕಲ್ ಅಲ್ಲಿ ಓದಿದ್ದೆ, ಮೂಢನಂಬಿಕೆ ಕೂಡ ಅವರಿಗೆ ಸ್ವಲ್ಪ ಜಾಸ್ತಿನೇ ಇರ್ತದೆ ಅಂತ. ಹಾಗೆ ಇದ್ದಾಗ ಕಷ್ಟ, ಇಲ್ದಿದ್ರೆ ಅವರಿಗೆ ಬೇಗ ಹುಷಾರಾಗ್ಬೋದು. ಎಸ್, ಆದ್ರೂ ಡಾಕ್ಟರ್ನ ಬಗ್ಗೆ ಸ್ವಲ್ಪ ಭಯ ಕೂಡ ಇರ್ತದೆ ಅಂತ ಅನಿಸ್ತದೆ. ಡಾಕ್ಟರ್ ಹೀಗೀಗೆ ಮಾಡಿ ಅಂತ ಹೇಳಿದ್ರೆ ಅದನ್ನ ಪಾಲಿಸ್ತಾರೆ ಅಂತ ಕೂಡ ಅನಿಸ್ತದೆ. ಅಂಡ್ ಕೆಲವರು ಮನೆ ಮದ್ದಲ್ಲೇ ನಾವೇ ಗುಣ ಮಾಡ್ಕೊಳ್ತೇವೆ ಅಂತ ಹೇಳೋರು ಕೂಡ ಇದ್ದಾರೆ. ಸೊ ಎರಡೂ ರೀತಿಯ ಜನರು ಇದ್ದೇ ಇರ್ತಾರೆ. ನಮ್ಮ ಜೀವದ ಬಗ್ಗೆ, ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಕಾಳಜಿ ಇದ್ರೆ ಹಳ್ಳಿ ಆಗ್ಲಿ ನಗರ ಆಗ್ಲಿ ನಾವು ಅದನ್ನು ಗುಣಪಡಿಸ್ಕೊಂಡೇ ಪಡಿಸ್ಕೋತೇವೆ. ಅಂಡ್ ನೀವು ಹೇಳಿದ್ರಿ ಈಗ ಕ್ಷಯಮುಕ್ತ ಭಾರತ ಆಗೋ ಹತ್ತಿರದಲ್ಲಿ ಇದ್ದೇವೆ ಅಂತ. ನಿಮ್ಗೆ ಏನ್ ಅನಿಸ್ತದೆ ಅಂದ್ರೆ ಸಾಕಷ್ಟು ವರ್ಷಗಳ ಹಿಂದೆ ಇರುವ ಪರಿಸ್ಥಿತಿಗೂ ಈಗ ಇರುವ ಪರಿಸ್ಥಿತಿಗೂ ಏನಾದ್ರೂ ವ್ಯತ್ಯಾಸ ಇದೆಯಾ? ಖಂಡಿತ ಜಗಜಾಂತರ ವ್ಯತ್ಯಾಸ ಇದೆ. ಮೊದ್ಲು ಆಸ್ಪತ್ರೆಗೆ ಬರ್ಲಿಕ್ಕೆ ಹೆದರ್ತಾ ಇದ್ರು. ಮತ್ತೆ ಒಬ್ಬರಿಗೆ ಒಂದು ರೋಗ ಇದೆ ಅಂತ ಆದ್ರೆ ಅವರನ್ನು ಮನೆಯಿಂದ ಹೊರಗಡೆನೆ ಕೂರಿಸ್ತಾ ಇದ್ರು, ಒಳಗಡೆ ಹೇಳ್ಕೊಳ್ಳಿಕ್ಕೂ ಹಿಂಜರಿಕೆ ಇರ್ತದೆ ಕೆಲವು. ಹೌದು, ಅವರನ್ನು ಬಹಿಷ್ಕರಿಸ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಈಗ ಎಲ್ಲ ಬೇರೆ ಕಾಯಿಲೆಗಳ ತರ ಅದಕ್ಕೆ ಟ್ರೀಟ್ಮೆಂಟ್ ತಗೊಳ್ತಾರೆ, ಹುಷಾರಾಗ್ತಾರೆ. ಮತ್ತೆ ಈಗಿನ ಒಂದು ಸಾಧಾರಣ ವಾತಾವರಣದಲ್ಲಿ ನಾವು ನೋಡೋದು, ಡಾಕ್ಟರ್ ಹತ್ರ ಕೇಳಿ ತಿಳ್ಕೊಳ್ತಾರೆ. ನಮ್ಮ ಹತ್ರ ಎಷ್ಟೋ ಪೇಷಂಟ್ ಕೇಳ್ತಾರೆ, ಇದು ಹೀಗೆ ಮಾಡಿದ್ರೆ ಹಾಗೆ ಆಗ್ತದ, ಹಾಗೆ ಮಾಡ್ಬೇಕಾ, ಹೀಗೆ ಮಾಡ್ಬೇಕಾ. ಮೊದ್ಲು ಅದನ್ನೆಲ್ಲ ಕೇಳ್ತಿರ್ಲಿಲ್ಲ. ಈಗ ಆ ತರದಲ್ಲಿ ಮತ್ತೆ ಎಲ್ಲಕ್ಕಿಂತ ಜಾಸ್ತಿ ಅಂದ್ರೆ ಈಗ ಡಿಜಿಟಲ್ ಎಲ್ಲ ವಿಷಯಗಳು ನಮ್ಗೆ ಇಂಟರ್ನೆಟ್ ಅಲ್ಲಿ ಸಿಗ್ತದೆ. ಎಲ್ಲ ಸಾಕಷ್ಟು ನೋಡ್ತಾರೆ. ಸಾಧಾರಣವಾಗಿ ಒಂದು ಎಜುಕೇಶನ್ ರೇಟ್ ಕೂಡ ಇಂಪ್ರೂವ್ ಆಗಿದೆ. ಹಾಗಾಗಿ ಜನರಿಗೆ ತಿಳುವಳಿಕೆ ಮಟ್ಟ ಜಾಸ್ತಿ ಇದೆ. ಅದಲ್ದೇನೆ ಎಲ್ಲ ಮಾಸ್ ಮೀಡಿಯಾಗಳಲ್ಲಿ
ಸರ್ಕಾರ ಸಾಕಷ್ಟು ಒಂದು ಅದಕ್ಕೆ ಬೇಕಾಗುವಂತ ಮಾಹಿತಿ ಕೊಡ್ತಾ ಇದೆ, ಪ್ರೋಗ್ರಾಮ್ಸ್ ಗಳನ್ನ ಹಾಕೊಳ್ತಾ ಇರ್ತಾರೆ. ಹೌದು, ಇದರಿಂದಾಗಿ ಜನರಿಗೆಲ್ಲ ಅದು ಅರ್ಥ ಆಗ್ತಾ ಇದೆ. ಹಾಗಾಗಿ ಒಂದು ಈಗ ಅವರದ್ದೊಂದು ಎಂತ ಹೇಳ್ಬೇಕು, ಫೇವರೇಬಲ್ ಆಟಿಟ್ಯೂಡ್ ಇದೆ. ಅಂದ್ರೆ ಈ ರೋಗದ ಬಗ್ಗೆ ನಾವು ಟ್ರೀಟ್ಮೆಂಟ್ ತಗೊಳ್ಬೇಕು, ಇದನ್ನು ಹುಷಾರ್ ಮಾಡ್ಲಿಕ್ಕೆ ಆಗ್ತದೆ ಅನ್ನುವಂತಹ ಒಂದು ಪಾಸಿಟಿವ್ ಆಟಿಟ್ಯೂಡ್ ಬಂದಿದೆ. ಅದು ನಿಜವಾಗಿ ಒಳ್ಳೆ ಲಕ್ಷಣ. ಜನರ ಮನಸ್ಥಿತಿ ಕೂಡ ಬದಲಾಗ್ತಾ ಇದೆ. ಹಾಗಾಗಿ ಕ್ಷಯ ಮುಕ್ತ ಭಾರತಕ್ಕೆ ನಾಂದಿ ಆಗ್ಲಿ ಅಂತ ನಾನು ಕೂಡ ಆಶಿಸ್ತೇನೆ. ಸೊ ಸಾಕಷ್ಟು ಮಾಹಿತಿಗಳು ಇನ್ನಷ್ಟು ತಿಳ್ಕೊಳ್ಳಿಕ್ಕಿದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಬರೋಣ. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ವಿಷಯ ತಿಳ್ಕೊಂಡಷ್ಟು ಇನ್ನಷ್ಟು ವಿಷಯಗಳು ಬಾಕಿ ಇದೆ ಅನ್ನೋ ರೀತಿಯಲ್ಲಿ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ. ಸೊ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ. ವಿರಾಮದ ನಂತರ ಮತ್ತೊಮ್ಮೆ ಕ್ಷಯಮುಕ್ತ ಭಾರತ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ಮಾಹಿತಿಗಳನ್ನು ಈಗಾಗಲೇ ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ. ಕೊನೆಯದಾಗಿ ಕ್ಷಯ ರೋಗದ ಬಗ್ಗೆ ಜನರಿಗೆ ಯಾವ ಮಾಹಿತಿಯನ್ನು ಕೊಡ್ತಾರೆ ಅಂತ ಕೇಳ್ಕೊಂಬರೋಣ. ಕೊನೆಯ ಹಂತಕ್ಕೆ ಬಂದಿದ್ದೇವೆ ಕಾರ್ಯಕ್ರಮದ, ಆದರೆ ಸಾಕಷ್ಟು ಪ್ರಶ್ನೆಗಳು ಇನ್ನಷ್ಟು ಇದೆ. ಮೊದಲಿಗೆ TB ಲಕ್ಷಣ ಕಂಡುಕೊಂಡ್ರೆ ಮಾತ್ರ ನಮಗೆ TB ಬಂದಿದೆ ಅಂತ ಒಂದು ಭಾವನೆ ಇರ್ತದೆ. ಅಂತ ಹೇಳಿದರೆ ನನಗೆ ಯಾವುದೇ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಅಂತ ಅಂದ ತಕ್ಷಣ TB ಇಲ್ಲ ಅಂತ ಅರ್ಥನಾ? ಸಾಧಾರಣವಾಗಿ TB ಇದ್ರೆ ಲಕ್ಷಣಗಳು ಇರ್ತದೆ. ಈ ಕೆಮ್ಮು ಬರುವಂತದ್ದು, 2 ವಾರಕ್ಕಿಂತ ಜಾಸ್ತಿ ಕೆಮ್ಮು, ತೂಕ ಕಡಿಮೆ ಆಗೋದು, ಕಫದಲ್ಲಿ ರಕ್ತ ಬರುವಂತದ್ದು, ಈ ಲಕ್ಷಣಗಳು ಇರ್ತದೆ. ಆದ್ರೆ ನೀವು ಟ್ರೀಟ್ಮೆಂಟ್ ಶುರು ಮಾಡಿ ಒಂದು 2-3 ವಾರ ಆಗುವಾಗ ಈ ಟ್ರೀಟ್ಮೆಂಟ್ ಇದು ಎಫೆಕ್ಟ್ ಇಂದ ಈ ಲಕ್ಷಣಗಳು ಕಡಿಮೆ ಆಗ್ತದೆ. ಅದರ ಅರ್ಥ TB ಹೋಯ್ತು ಅಂತ ಅಲ್ಲ. ಆಗ ಕೂಡ ಅವರು TB ಇರ್ತದೆ, ಅವರು TB ಪೇಷಂಟ್. ಆಗ ಕೂಡ ಟ್ರೀಟ್ಮೆಂಟ್ ಕಂಪ್ಲೀಟ್ ಮಾಡಿ ಇನ್ನು ಇವರತ್ತ TB ರೋಗಾಣು ಇಲ್ಲ ಇವರ ಶ್ವಾಸಕೋಶದಲ್ಲಿ ಅಂತ ಹೇಳುವಲ್ಲಿವರೆಗೂ ಅವರು ಪೇಷಂಟ್. ಗುಣಲಕ್ಷಣಗಳು ಕಡಿಮೆ ಆಗ್ಬೋದು. ಆದ್ರೆ ಮತ್ತೆ ಕೆಲವರು ಎಂತ ಹೇಳ್ತಾರೆ ಅಂದ್ರೆ, ಅವ್ರ ಮನೆಯಲ್ಲಿ ಒಬ್ಬರಿಗೆ ಪಾಸಿಟಿವ್ ಬಂದ್ರೆ ನಾವು ಡೈರೆಕ್ಟ್ ಕಾಂಟ್ಯಾಕ್ಟ್ ಇದ್ರೆ, ಈಗ ಕೊರೋನಾಕ್ಕೆ ಹೇಗೆ ಟೆಸ್ಟ್ ಮಾಡ್ತೇವೆ ಅದೇ ತರ ಮನೆಯವರಿಗೂ ಕೆಲವೊಮ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಹೇಳ್ತೇವೆ. ಅಂತ ಸಂದರ್ಭದಲ್ಲಿ ಜನಕ್ಕೆ ಇದೊಂದು ಮೂಢನಂಬಿಕೆ ಇರ್ತದೆ, ನಂಗೆ ಕೆಮ್ಮಿಲ್ಲ ಅಥವಾ ನಂದು ತೂಕ ಕಡಿಮೆ ಆಗ್ಲಿಲ್ಲ, ನಾನು ಯಾಕೆ ಟೆಸ್ಟ್ ಮಾಡ್ಕೊಳ್ಬೇಕು ಅಂತ. ಹಾಗೆ ಮಾಡೋದು ಒಳ್ಳೇದಲ್ಲ. ಯಾವುದೋ ಒಂದು ಕಾರಣದಿಂದ ಆರೋಗ್ಯ ಕಾರ್ಯಕರ್ತರು ಹೇಳಿರ್ತಾರೆ ಅವರು ಕೂಡ ಟೆಸ್ಟ್ ಮಾಡಬೇಕು ಅಂತ. ಹಾಗೆ ಟೆಸ್ಟ್ ಮಾಡೋದು ತುಂಬಾ ಒಳ್ಳೆಯದು. ನಿರ್ಲಕ್ಷ್ಯ ಮಾಡುವ ಹಾಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಖಂಡಿತ ಇಲ್ಲ. ನೀವು ಆಗ್ಲೇ ಹೇಳಿದ್ರಿ, ನೀವು ಕೆಲವೊಂದು ಬೇರೆ ರೋಗ ಇದ್ರೆ ಕ್ಷಯ ರೋಗ ಅಂತ ಬಂದಾಗ ಅದೊಂದು ಎಫೆಕ್ಟ್ ಬೇರೆ ಆಗ್ತದೆ ಅಂತ. ಈಗ ಮಧುಮೇಹ ಕಾಯಿಲೆ ಇದ್ರೆ ಅಥವಾ HIV ಇದ್ರೆ ಅದರದ್ದು ರೋಗದ ಒಂದು ರೀತಿಯ ಬದಲಾಗಿ ಹೋಗ್ತದೆ ಅಂತ. ಆವಾಗ ತುಂಬ ಸೆನ್ಸಿಟಿವ್ ಆಗಿರ್ತದೆ ವ್ಯಕ್ತಿಯ ಸಿಚುವೇಶನ್, ರೋಗಿಯ ಸಿಚುವೇಶನ್. ಸೊ ಅಂಥವರಿಗೆ ಹೇಗೆ ಟ್ರೀಟ್ಮೆಂಟ್ ಮಾಡ್ತೀರಿ? ಸೇಮ್ ಸಾಮಾನ್ಯ ಕ್ಷಯ ರೋಗಿಗೆ ಕೊಡುವಂತಹ ಟ್ರೀಟ್ಮೆಂಟ್ ಮಾಡ್ತೀರಾ ಅಥವಾ ಬೇರೆ ಯಾವುದೇ ರೀತಿಯ ಟ್ರೀಟ್ಮೆಂಟ್, ಅವರಿಗೆ ಬೇರೆ ರೀತಿಯ ಟ್ರೀಟ್ಮೆಂಟಿನ ಅವಶ್ಯಕತೆ ಇರ್ತದ? ಈಗ ಮಧುಮೇಹ ಅಥವಾ HIV ಪೇಷಂಟ್ಸ್ಗೆ ಅವರಿಗೆ ಜಾಸ್ತಿಯಾಗಿ TB ಬರುವ ಚಾನ್ಸಸ್ ಇರ್ತದೆ ಅಂತ ಹೇಳಿದ್ರು. ಆದರೆ ಅವರು ಈ ರೋಗಕ್ಕೆ HIV ಟ್ರೀಟ್ಮೆಂಟ್ ತಗೊಳ್ಳುವ ಜೊತೆಯಲ್ಲಿಯೇ TBಗೆ ಸಹ ಮೆಡಿಸಿನ್ ತಗೊಳ್ಳೇಬೇಕು. ಅದು ಕಂಟಿನ್ಯೂ ಮಾಡಲೇಬೇಕು. ಒಂದು ವೇಳೆ ಅವರಿಗೆ ಡಯಾಬಿಟಿಸ್ ಇದ್ರೆ ಡಯಾಬಿಟಿಸ್, ಅಂದರೆ ಮಧುಮೇಹ ಇದ್ರೆ ಅದರದ್ದು ಟ್ರೀಟ್ಮೆಂಟ್ ಸಹ ಕಂಟಿನ್ಯೂ ಮಾಡಬೇಕು, TB ಟ್ರೀಟ್ಮೆಂಟ್ ಅನ್ನು ಸಹ ಕಂಟಿನ್ಯೂ. ಒಂದೇ ರೀತಿಯ ಟ್ರೀಟ್ಮೆಂಟ್ ಇರ್ತದೆ ಕ್ಷಯ ರೋಗಿಗಳಿಗೆ ಇರುವಂತಹ ಟ್ರೀಟ್ಮೆಂಟ್ ಅವರಿಗೆ ಇರುತ್ತೆ, ಅದನ್ನು ಕಂಟಿನ್ಯೂ ಮಾಡಬೇಕು. ಸೊ ಅದು ರೋಗ ಇದೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೇವೆ, ಇದಕ್ಕೂ ಯಾಕೆ ಟ್ರೀಟ್ಮೆಂಟ್ ಅಂತ ನಾವು ಬೇಡ ಅಂತ ಹೇಳುವಾಗಿಲ್ಲ. ಅದರ ಜೊತೆಯಲ್ಲಿ ಇದಕ್ಕೆ ಸಹ TBಗೆ ಟ್ರೀಟ್ಮೆಂಟ್ ತಗೊಳ್ಳೇಬೇಕು. ಓಕೆ. ಸೊ ಕ್ಷಯ ರೋಗ ಅಂತ ಹೇಳಿದ್ರೆ ಬಡವರ ರೋಗ ಅಂತ ಒಂದು ಮಾತಿತ್ತಂತೆ. ಬಡವರಿಗೆ ಬರುವಂಥದ್ದು ಶ್ರೀಮಂತರಿಗೆ ಬರುವ ರೋಗ ಅಲ್ಲ ಅಂತ. ಸೊ ಆ ಮಾತು ಯಾಕೆ ಇತ್ತು ಫಸ್ಟ್ ಆಫ್ ಆಲ್, ಮತ್ತೆ ಈಗ ಹೇಗೆ ಬದಲಾಗಿದೆ? ಇದು ಬಹಳ ವರ್ಷದಿಂದ ಇತ್ತು. ಬಹುಶಃ ನನಗೆ ಸರಿಯಾಗಿ ಗೊತ್ತಿಲ್ಲ ಯಾಕೆ ಇತ್ತು ಅಂತ. ಬಹುಶಃ ಇದು ಬಡವರಲ್ಲಿ ಒಂದು ಆಹಾರದ ಕೊರತೆಯಿಂದ, ಅವರಲ್ಲಿ ಪೌಷ್ಟಿಕಾಂಶ ಕಡಿಮೆ ಇರ್ಬೋದು, ಅಥವಾ ಅವರಿಗೆ ಬೇಕಾದಂತಹ ಒಂದು ವಾತಾವರಣ ಅಂದ್ರೆ ಒಳ್ಳೆ ಗಾಳಿ ಬೆಳಕು ಇರುವಂತಹ ಮನೆ ಇಲ್ಲದೆ ಇರ್ಬೋದು. ಮತ್ತೆ ಅವರು ತುಂಬಾ ಬೇರೆ ಬೇರೆ ಕಡೆ ತುಂಬಾ ಜನ ಒಟ್ಟಿಗೆ ಇರೋದ್ರಿಂದ ಒಬ್ರು ಅಲ್ಲಿ ಪೇಷಂಟ್ ಇದ್ರೆ ಇನ್ನೊಬ್ಬರಿಗೆ ಎಕ್ಸ್ಪೋಸ್ ಆಗುವಂಥದ್ದು, ಈ ಕಾರಣದಿಂದ ಬಹುಶಃ ಇದ್ದಿರಬಹುದು.
ಆದ್ರೆ ಈಗ ಹಾಗಲ್ಲ. ಇದಕ್ಕೆ ಬಡವ ಬಲ್ಲಿದ, ದೊಡ್ಡವರು ಚಿಕ್ಕವರು, ಮಕ್ಕಳು ವಯಸ್ಸಾದವರು ಯಾವುದೇ ಭೇದ ಭಾವ ಇಲ್ಲದೆ ಎಲ್ಲರಿಗೆ ಈಗ ಬರ್ತಾ ಇದೆ. ನಾವು ಆಸ್ಪತ್ರೆಗಳಲ್ಲಿ ನೋಡ್ತೀವಿ, ತುಂಬಾ ಜನ ಪೇಷಂಟ್ಸ್ ಬೇರೆ ಬೇರೆ ವಯಸ್ಸಿನವ್ರು ಇರ್ತಾರೆ, ಬೇರೆ ಬೇರೆ ಆರ್ಥಿಕ ಸ್ಥಿತಿಯನ್ನು ಹೊಂದಿದವರು ಇರ್ತಾರೆ. ಹಾಗಾಗಿ ಇದು ಎಲ್ರಿಗೂ ಬರುವಂಥದ್ದು. ಈಗ ಕೆಲವೊಂದ್ಸತಿ ಆರ್ಥಿಕತೆ ಜಾಸ್ತಿ ಆದಾಗೆ ಅವರ ಲೈಫ್ ಸ್ಟೈಲ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಸೊ ಇದು ಈ ಲೈಫ್ ಸ್ಟೈಲ್ ಚೇಂಜಸ್ ಆದಾಗ ಇದು ರೋಗಗಳು ಬರೋ ಸಾಧ್ಯತೆ ಇರ್ತದೆ. ಅದೇ ತರ TB ರೋಗ ಕೂಡ ಬರ್ಬಹುದು. ಸ್ಮೋಕ್ ಮಾಡಿದವರು ಅಥವಾ ಈ ಡ್ರಿಂಕ್ಸ್ ಎಲ್ಲ ತಗೊಳ್ಳೋರು, ಮದ್ಯಪಾನ, ಧೂಮಪಾನ, ಮತ್ತೆ ಜಂಕ್ ಫುಡ್ ಜಾಸ್ತಿ ತಿನ್ನೋರು, ಇವರಲ್ಲಿ ಒಂದು ಇಮ್ಯುನಿಟಿ ಕಡಿಮೆ ಆಗ್ತಾ ಹೋಗ್ತದೆ. ಇಮ್ಯುನಿಟಿ ಕಡಿಮೆ ಆದಾಗ ಇಂಥ ರೋಗಗಳು ಬರೋ ಸಾಧ್ಯತೆ ಜಾಸ್ತಿನೇ ಇದೆ. ಎಷ್ಟೇ ಹಣ ಇರಲಿ, ಎಷ್ಟೇ ಐಶ್ವರ್ಯ ಇರಲಿ, ಎಷ್ಟೇ ದೊಡ್ಡ ಬಂಗ್ಲೆ ಇರಲಿ, ಆರೋಗ್ಯವನ್ನ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಬಡವನಿಗಾಗ್ಲಿ ಶ್ರೀಮಂತನಿಗಾಗ್ಲಿ ಆರೋಗ್ಯವೇ ಭಾಗ್ಯ, ಮತ್ತು ಯಾವಾಗಲೂ ಸತ್ಯವಾಗಿಯೇ ಉಳಿದಿರ್ತದೆ. ಸೊ ನನಗೆ ಆ ರೋಗ ಬರೋದಿಲ್ಲ, ನಾನು ಶ್ರೀಮಂತ, ನನ್ನಲ್ಲಿ ಹಣ ಇದೆ, ನಾನು ಆ ರೋಗವನ್ನು ಗೆಲ್ಬೋದು ಅಂತ ಯಾವುದೇ ರೀತಿಯ ಭಾವನೆ ನಮ್ಮಲ್ಲಿ ಇದ್ದರೆ ಅದು ನಮಗೆ ಎಫೆಕ್ಟ್ ಆಗೋದು. ಸೊ ರೋಗ ಅಂತ ಹೇಳಿದರೆ ಪ್ರತಿ ವರ್ಗದವ್ರಿಗೂ ಅದು ರೋಗನೇ ಅಂತ ಹೇಳ್ತಾ ಇದ್ದೀರಿ. ಸೊ ಇವತ್ತು ಕ್ಷಯ ರೋಗದ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಹೇಳಿದ್ದೀರಿ. ಕ್ಷಯ ರೋಗಿಗಳು ಹೇಗೆ ಜಾಗೃತವಾಗಿರಬೇಕು ಅಂತ ಕೂಡ ಹೇಳಿದ್ರಿ. ಕ್ಷಯ ಮುಕ್ತ ಭಾರತಕ್ಕೆ ನೀವು ಸ್ಟಾಫ್ಸ್ ಮತ್ತು ನಿಮ್ಮ ಒಂದು ಟೀಮ್ ಹೇಗೆಲ್ಲ ವರ್ಕ್ ಮಾಡ್ತದೆ ಅಂತ ಕೂಡ ಹೇಳಿದ್ದೀರಿ. ಆದರೆ ಸಾಮಾನ್ಯ ಜನರಿಗೆ, ಸಮಾಜದಲ್ಲಿರುವ ಪ್ರತಿಯೊಬ್ಬರಿಗೂ ಒಂದು ಜವಾಬ್ದಾರಿ ಅಂತ ಇರ್ತದೆ. ಪ್ರತಿಯೊಂದು ವಿಷಯದಲ್ಲೂ ನಾವೊಂದು ಕಾಂಟ್ರಿಬ್ಯೂಟ್ ಮಾಡುವಂಥದ್ದು ಇದ್ದೇ ಇರ್ತದೆ. ಈಗ ಕ್ಷಯ ರೋಗ ಅಂತ ಬಂದಾಗ ನನಗೂ ಅದಕ್ಕೂ ಸಂಬಂಧ ಇಲ್ಲ, ನಂಗೆ ಆ ರೋಗ ಬಂದಿಲ್ಲ, ನಾನು ಅದಕ್ಕೆ ಯಾವುದೇ ರೀತಿಯ ಒಂದು ನಿರ್ಮೂಲನೆ ಮಾಡಲಿಕ್ಕೆ ದೇಣಿಗೆ ಕೊಡೋ ಅವಶ್ಯಕತೆ ಇಲ್ಲ ಅಂತ ಒಂದು ಭಾವನೆ ಇರ್ತದೆ. ಅಂಥವರಿಗೆ ಏನು ಹೇಳ್ತೀರಿ? ಸಾಮಾನ್ಯ ಜನರಾಗಿ ನಾವು ಯಾವ ರೀತಿ ಇದನ್ನು ನಿರ್ಮೂಲನೆ ಮಾಡುವಲ್ಲಿ ನಾವು ಹೇಗೆ ಸಹಕಾರ ಕೊಡ್ಬೋದು? ವೀಕ್ಷಕರೇ, ಇದು ಬಹುಶಃ ನಮ್ದು ಎಲ್ಲ ಇಷ್ಟವರೆಗೆ ಮಾತಾಡಿದ್ರೆ ಒಂದು ಕನ್ಕ್ಲೂಷನ್ ಅಂತಾನೆ ಹೇಳ್ಬೋದು. ಈ ರೋಗ ಬಂದವರಿಗೆ ಇಷ್ಟವರೆಗೆ ನಾವು ಹೇಳಿದ್ವಿ. ಈ ರೋಗ ಬರ್ದೇ ಇದ್ದವರು, ಈಗ ನಾವು ನೀವೆಲ್ಲ ಯಾವ ತರ ನೋಡ್ಕೊಳ್ಬೇಕು ಅಂದ್ರೆ, ನಿಮ್ಗೆ ಏನಾದ್ರೂ ಇಂತಹ ರೋಗಿಗಳು ನಿಮ್ಮ ಮನೆಯಲ್ಲಿ, ಅಕ್ಕಪಕ್ಕದಲ್ಲಿ ಅಥವಾ ನಿಮ್ಮ ಆಫೀಸಲ್ಲಿ, ನೀವು ಕೆಲಸ ಮಾಡೋ ಜಾಗದಲ್ಲಿ ಇದ್ದಾರೆ ಅಂತ ಗೊತ್ತಾದ್ರೆ ಅವರಿಗೆ ನೀವು ಹುರಿದುಂಬಿಸ್ಬೇಕು. ನೀವು ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಳ್ಳಿ ಅಂತ ಹುರಿದುಂಬಿಸ್ಬೇಕು. ಹಾಗೆ ಮಾಡೋದ್ರಿಂದ ನಮ್ಗೆ ರೋಗವನ್ನು ಅರ್ಲಿ ಡಿಟೆಕ್ಷನ್, ಬೇಗ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ಅದ್ರ ಜೊತೆಯಲ್ಲಿ ಈ ರೋಗ ಬಂದು ಹುಷಾರಾದವರು ಅಥವಾ ಅದ್ರ ಬಗ್ಗೆ ಸ್ವಲ್ಪ ಒಂದು ಸಮಾಜಕ್ಕೆ ಸೇವೆ ಕೊಡಬೇಕು ಅಂತ ಮನಸ್ಸಿರುವವರು, ವಾಲಂಟಿಯರ್ಸ್ ಅಥವಾ ಸಮಾಜ ಸೇವಕರು, ನೀವು ಟ್ರೀಟ್ಮೆಂಟ್ ಸಪೋರ್ಟರ್ಸ್ ಆಗಿ ಮುಂದೆ ಬರ್ಬೋದು. ಹಾಗೆ ಇಂಥ ಪೇಷಂಟಿಗೆ ಏನಾದರೂ ಸಹಾಯ ಬೇಕಾದಲ್ಲಿ ಅವರಿಗೆ ಸಹಾಯ ಮಾಡಲಿಕ್ಕೆ ಸಾಧ್ಯತೆ ಇದೆ. ಇದನ್ನ ಸರ್ಕಾರ ಕೂಡ ಗುರುತಿಸಿ ಅವರಿಗೆ ಒಂದು ಪೇಷಂಟ್ ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡಿ ಕಂಪ್ಲೀಟ್ ಆದಾಗ ಅವರಿಗೆ 1,000 ರೂಪಾಯಿ ಕೊಡ್ತದೆ. ಇದು ದುಡ್ಡಿದು ಮಾತ್ರ ಅಲ್ಲ, ಸಮಾಜಕ್ಕೆ ನಮ್ಮ ಒಂದು ಕೊಡುಗೆ. ಈ ರೋಗವನ್ನು ಈ ದೇಶದಿಂದ ಓಡಿಸ್ಲಿಕ್ಕೆ ನಮ್ಮ ಹತ್ರ ಆಗುವಂತಹ ಒಂದು ಒಳ್ಳೆ ಕೆಲಸ ಅಂದ್ರೆ ಪೇಷಂಟಿಗೆ ಟ್ರೀಟ್ಮೆಂಟ್ ತಗೊಳ್ಳಿಕ್ಕೆ ಹೆಲ್ಪ್ ಮಾಡೋದು. ಅದ್ರ ಜೊತೆಯಲ್ಲಿ ಪೇಷಂಟ್ ಬಗ್ಗೆ ಯಾವತ್ತು ನೆಗೆಟಿವ್ ಕಮೆಂಟ್ ಮಾಡಬಾರ್ದು. ಅಯ್ಯೋ ಅವನಿಗೆ TB ಇದೆ, ಅವ್ನು ನಮ್ಮ ಹತ್ರ ಬರೋದು ಬೇಡ, ನಾವು ಒಟ್ಟಿಗೆ ಊಟ ಮಾಡೋದಿಲ್ಲ. ಹೀಗೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂದ್ರೆ TB ರೋಗಿ ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ. ಅದ್ರ ಜೊತೆಯಲ್ಲಿ ಟ್ರೀಟ್ಮೆಂಟ್ ಅನ್ನು ಅರ್ಧದಲ್ಲಿ ನಿಲ್ಲಿಸ್ತಾನೆ. ಹೀಗೆ ಮಾಡೋದ್ರಿಂದ ಅವರು TBಯನ್ನು ಜಾಸ್ತಿ ಜನಕ್ಕೆ ಹರಡ್ತಾರೆ. ಇದನ್ನೆಲ್ಲ ತಡಿಬೇಕು ಅಂದ್ರೆ ಆಸ್ ಎ ನಾರ್ಮಲ್ ಸಿಟಿಸನ್, ಭಾರತ ದೇಶದ ಒಂದು ಪ್ರಜೆಯಾಗಿ ನನ್ನ ಕರ್ತವ್ಯ ನಾನು ಮಾಡಬೇಕು ಅಂದ್ರೆ ರೋಗಿಗಳ ಜೊತೆಯಲ್ಲಿ ನಾವು ಕೂಡ ಪಾಲುದಾರರಾಗಿ ಈ TBಯನ್ನು ನಮ್ಮ ದೇಶದಿಂದ ಓಡಿಸ್ಲಿಕ್ಕೆ ಸರ್ಕಾರದ ಜೊತೆ ಕೈ ಜೋಡಿಸೋಣ. ಮತ್ತೆ ನಮ್ಮ ಹತ್ರ ಎಷ್ಟು ಕೊಡುಗೆ ಕೊಡ್ಲಿಕ್ಕೆ ಆಗ್ತದೆ ಅಷ್ಟು ಕೊಡಿ. ಅದು ಖಂಡಿತ ದುಡ್ಡಿನ ರೂಪದಲ್ಲಿ ಅಲ್ಲ, ಸಹಾಯ ಮಾಡಿ. ನಿಮ್ಗೆ ಈಗ ಸ್ವಲ್ಪ ಆದ್ರೂ TB ಬಗ್ಗೆ ಗೊತ್ತಾಯ್ತು ಅಂದ್ರೆ ಅದ್ರ 4 ಜನದ ಜೊತೆ ಹಂಚ್ಕೊಳ್ಳಿ. ಇದರಿಂದ ಬೇರೆಯವರಿಗೂ ಅರಿವು ಮೂಡಿಸಿದಾಗ ಆಗ್ತದೆ. ಇದರಿಂದ ನಮ್ಮ ದೇಶ ಒಳ್ಳೇದಾಗ್ತದೆ ಅನ್ನೋದೊಂದು ನಮ್ಮ ನಂಬಿಕೆ. ಮತ್ತೆ ಯಾರಿಗಾದ್ರೂ ಇದ್ರ ಬಗ್ಗೆ ಡೌಟ್ ಇದ್ರೆ ನಿಮ್ಮ ಊರಲ್ಲಿ ಹತ್ತಿರದ ಆರೋಗ್ಯ ಕಾರ್ಯಕರ್ತರನ್ನು ಭೇಟಿ ಮಾಡಿ. ಯಾವುದೇ ಸರ್ಕಾರಿ ಅಥವಾ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೋದು. ಯಾವುದೇ ರೀತಿಯ ಆರೋಗ್ಯ ಕಾರ್ಯಕರ್ತರ ಹತ್ರ ಕೇಳಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಬೋದು. ಯಾಕೆಂದ್ರೆ ನಾವು ಇದು ಸಮಯದ ಅಭಾವದಿಂದ ಇಷ್ಟೇ ಹೇಳ್ತಾ ಇದ್ದೀವಿ. ಇದ್ರ ಬಗ್ಗೆ ಸಾಕಷ್ಟು ವಿಷಯಗಳಿದೆ. ಮತ್ತೆ ಸ್ವಲ್ಪ ಓದಿದವರಿದ್ರೆ ನಿಮ್ಗೆ ಇಂಟರ್ನೆಟ್ ಅಲ್ಲಿ, ನಿಮ್ಮ ಮೊಬೈಲ್ ಫೋನ್ ಅಲ್ಲಿ ಎಲ್ಲ ವಿಷಯಗಳು ಸಿಗ್ತದೆ, ನೋಡಿ ತಿಳ್ಕೊಳ್ಬೋದು. ಅಥವಾ ಬೇರೆಯವ್ರ ಹತ್ರ ಕೇಳಿ ಕನ್ಫರ್ಮ್ ಮಾಡ್ಕೊಳ್ಬೋದು. ಅಂತೂ ನಾವು ಸ್ವಸ್ಥ ಭಾರತ, ಆರೋಗ್ಯ ಭಾರತ ಅನ್ನೋದೇ ನಮ್ಮ ಗುರಿ. ಎಸ್, ತುಂಬ ಚೆನ್ನಾಗಿ ಹೇಳಿದ್ರಿ. ಸಾಮಾನ್ಯ ಜನರಿಗೂ ಅವರದ್ದೇ ಆದ ಕರ್ತವ್ಯ ಇರ್ತದೆ.
ಕೆಲವೊಂದು ಸುಳ್ಳು ವಿಚಾರಗಳು ಹರಡೋದು ಬೇಗ ಜಾಸ್ತಿ, ಆದರೆ ಇಂತಹ ಒಳ್ಳೆಯ ವಿಚಾರಗಳನ್ನು ಇನ್ನೊಬ್ಬರಿಗೆ ಹೇಳೋದು ತುಂಬ ಕಡಿಮೆ. ಅದರಲ್ಲಿ ನೀವು ಇವತ್ತು 1 ಗಂಟೆಗಳ ಕಾಲ ಅದ್ಭುತವಾಗಿ ಕ್ಷಯ ರೋಗದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ಆದರೆ ಕ್ಷಯ ರೋಗಿಗಳೇನಿರ್ತಾರೆ, ಕೆಲವರು ಈ ಕಾರ್ಯಕ್ರಮವನ್ನು ನೋಡಿರ್ಬೋದು, ಮನಸ್ಸಿಗೆ ಹೆಚ್ಚಾಗಿ ತಗೊಂಡ್ಬಿಡ್ತಾರೆ, ನಂಗೆ ಈ ರೋಗ ಇದೆ ಅಂತ. ಸೊ ಅಂಥವರಿಗೆಲ್ಲ ಒಂದು ಮಾತಲ್ಲಿ ಏನು ಹೇಳ್ತೀರಿ? ಆ್ಯಂಡ್ ಸ್ಪಂದನ ವಾಹಿನಿಗೆ ಬಂದದಕ್ಕೆ, ಸ್ಪಂದನ ವಾಹಿನಿಯಲ್ಲಿ ಕೂತ್ಕೊಂಡು ಈ ವಿಷಯದ ಬಗ್ಗೆ ಇವತ್ತು ಮಾತಾಡಿದ್ದಕ್ಕೆ ಹೇಗೆ ಅನ್ನಿಸ್ತಾ ಇದೆ? ಈ ಕಾರ್ಯಕ್ರಮವನ್ನು ನೋಡಿದಂತ ರೋಗಿಗಳಲ್ಲಿ ನನ್ನದೊಂದು ಕಳಕಳಿಯ ವಿನಂತಿ, ನಮ್ಮ ತಂಡದ ವತಿಯಿಂದ, ಈ ರೋಗ 100ಕ್ಕೆ 100 ಹುಷಾರಾಗ್ತದೆ. ಯಾವುದೇ ರೀತಿಯ ತಲೆಬಿಸಿ ಬೇಡ, ಯಾವುದೇ ರೀತಿಯ ಒಂದು ಚಿಂತೆ ಬೇಡ, ಇದು ಖಂಡಿತವಾಗಿ ಹುಷಾರಾಗ್ತದೆ. ಅದ್ರ ಜೊತೆಯಲ್ಲಿ ನೀವು ಬೇರೆಯವರಿಗೆ ಹರಡದ ಹಾಗೆ ನೋಡ್ಕೊಂಡ್ರೆ ನೀವು ತುಂಬಾ ಒಂದು ದೇಶಕ್ಕೆ ಕಾಣಿಕೆ ಕೊಟ್ಟ ಹಾಗೇನೆ ಅಂತ ಹೇಳ್ಬೋದು. ಹಾಗೆ ಈ ಸ್ಪಂದನ ವಾಹಿನಿಗೆ ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಈ ನಮ್ಮ ಚಿಕ್ಕ ಕಾರ್ಯಕ್ರಮ ತುಂಬಾ ಜನರಿಗೆ ಹೆಲ್ಪ್ ಆಗತ್ತೆ ಅನ್ನೋ ಒಂದು ಆಶಾಭಾವನೆ ಇದೆ ನಮಗೆ. ಹಾಗೆ ನೀವು ಇಂಥ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದೀರಿ, ನಿಮ್ಗೆ ಕೂಡ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀವಿ. ಯಾಕೆಂದ್ರೆ ತುಂಬಾ ಪ್ರೋಗ್ರಾಮ್ಗಳು ಬರ್ತದೆ ಟಿವಿಯಲ್ಲಿ, ಆದ್ರೆ ಇಂಥ ಪ್ರೋಗ್ರಾಮ್, ನಾವು ಹೆಲ್ತ್ ಫೀಲ್ಡ್ ಇಂದ ಬಂದಿರೋದ್ರಿಂದ ನಮ್ಗೆ ಇಂಥ ಪ್ರೋಗ್ರಾಮ್ ಇದು ವ್ಯಾಲ್ಯೂ ಜಾಸ್ತಿ ಅಂತ ಕಾಣಿಸುತ್ತೆ. ಇದರಿಂದ ಜನರಿಗೆ ಒಂದು ಹೆಲ್ಪ್ ಆದ್ರೆ, ಅವರಿಗೆ ಒಂದು ತಿಳುವಳಿಕೆ ಮೂಡಿದ್ರೆ ಅದಕ್ಕಿಂತ ದೊಡ್ಡ ಖುಷಿ ನಮ್ಗೆ ಬೇರೆ ಯಾವುದೂ ಇಲ್ಲ. ಹಾಗಾಗಿ ನಿಮ್ಗೂ ಥ್ಯಾಂಕ್ಸ್, ನಿಮ್ಮ ಟೀಮಿಗೆ ಕೂಡ ನಮ್ಮ ಕಾಲೇಜಿನ ವತಿಯಿಂದ ಥ್ಯಾಂಕ್ಸ್ ಹೇಳ್ತೀವಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಮೂಡಿ ಬರ್ತಾ ಇರ್ಲಿ, ಜನರಿಗೆ ಇದರಿಂದ ಒಂದು ಹೆಲ್ಪ್ ಆಗಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್. ಸಾಕಷ್ಟು ಮಾಹಿತಿಗಳನ್ನು ಹೇಳ್ಕೊಟ್ರಿ. ನಮ್ಮಲ್ಲಿರುವಂತಹ ಗೊತ್ತಿರುವಂತಹ ಜ್ಞಾನವನ್ನು ಇನ್ನೊಬ್ಬರಿಗೆ ಹಂಚಿದ್ರೆ ಅದರ ಒಂದು ಜ್ಞಾನದ ಮಹತ್ವನೇ ಹೆಚ್ಚಾಗ್ತದಂತೆ. ಸೊ ಇದು ಸಾಕಷ್ಟು ಮಾಹಿತಿಗಳನ್ನು ಹೇಳ್ಕೊಟ್ರಿ. ಇವತ್ತು ನಮ್ಮ ವೀಕ್ಷಕರು ಕೂಡ ಸಾಕಷ್ಟು ಮಾಹಿತಿಗಳನ್ನು ನಿಮ್ಮಿಂದ ತಿಳ್ಕೊಂಡಿರ್ತಾರೆ. ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದದಕ್ಕೆ, ಇಷ್ಟು ಹೊತ್ತು ಕೂತ್ಕೊಂಡು ಕ್ಷಯ ರೋಗದ ಬಗ್ಗೆ ಬಿಡಿಸಿ ಎಲ್ರಿಗೂ ಅರ್ಥ ಆಗುವ ಹಾಗೆ ತಿಳಿಸ್ಕೊಟ್ಟದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಕ್ಷಯ ರೋಗ ಅಂತ ಹೇಳಿದ್ರೆ ಒಂದು ಭಾವನೆ ಇತ್ತು, ಬಡವರ ರೋಗ ಅಂತ. ಆದರೆ ಇದು ಎಲ್ಲ ಅಡೆತಡೆಗಳನ್ನು ಮೀರಿ ಹರಡ್ತಾ ಇರುವಂತಹ ರೋಗ ಅಂತ ನಮಗೆ ಡಾಕ್ಟರ್ಸ್ ಹೇಳ್ಕೊಟ್ರು. ಸಾಕಷ್ಟು ಮಾಹಿತಿಗಳನ್ನು ಹೇಳ್ಕೊಟ್ರು. ಸದೃಢವಾದ ಮನಸ್ಸಿನಲ್ಲಿ, ಸದೃಢವಾದ ದೇಹದಲ್ಲಿ ಸದೃಢವಾದ ಆರೋಗ್ಯ ಇರ್ತದಂತೆ, ಸದೃಢವಾದ ಮನಸ್ಸು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರ್ತದೆ. ಸೊ ಯಾವುದೇ ರೋಗ ಇರಲಿ ಧೈರ್ಯದಿಂದ ಎದುರಿಸಿ, ಇದು ಚಿಕಿತ್ಸೆ ಇರುವಂತಹ ರೋಗ ಅಂತ ಕೂಡ ಡಾಕ್ಟರ್ ಹೇಳಿದರು. ಸೊ ಕ್ಷಯ ರೋಗದ ಬಗ್ಗೆ ಹೆಚ್ಚಿನ ಭಯ ಬೇಡ, ಹೆಚ್ಚಿನ ಒಂದು ಮೂಢನಂಬಿಕೆಗಳು ಕೂಡ ಬೇಡ. ಸಾಕಷ್ಟು ಜಾಗೃತೆಯನ್ನು ತಗೊಳ್ಳಿ, ಡಾಕ್ಟರನ್ನು ಕನ್ಸಲ್ಟ್ ಮಾಡಿ ಯಾವುದೇ ರೀತಿಯ ಡೌಟ್ಸ್ ಇದ್ರೆ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಎಂಡ್ ಮಾಡ್ತಾ ಇದ್ದೇವೆ. ಸಮಸ್ತ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಧನ್ಯವಾದ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ವಾಹಿನಿ.